ಗೊಳ್ಳುತ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಈಗಾಗಲೇ ಮುಖ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯ ಮೂಲಕ ಕೆಲವೊಂದು ಕಾರ್ಯಕ್ರಮಗಳು ರೂಪುಗೊಂಡಿರುವಂಥದ್ದನ್ನು ನೀವು ನೋಡಿದ್ದೀರಿ. ಈಗಾಗಲೇ SSLC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ಶಿಕ್ಷಕರನ್ನ ಸ್ಟುಡಿಯೋಗೆ ಕರೆಸಿ ಅವರ ಮೂಲಕ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆಯ ಸಂದರ್ಭದಲ್ಲಿ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದೆವು. ಅದಾದ ಬಳಿಕ ಇನ್ನೇನು ಮೇ 12ಕ್ಕೆ SSLC ಫಲಿತಾಂಶ ಪ್ರಕಟಗೊಳ್ತಾ ಇದೆ. ಎಲ್ಲರೂ ಕೂಡ SSLC ಪರೀಕ್ಷೆಯ ಒಂದು ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೆ. ಅದರ ಜೊತೆಗೆ ಸೆಕೆಂಡ್ PUC ಪರೀಕ್ಷೆಗಳು ಕೂಡ ಈಗಾಗಲೇ ನಡೆದಿದೆ. ಅದರ ನಡುವೆ ಮಂಗಳೂರು ವಿಶ್ವವಿದ್ಯಾನಿಲಯದ ರ್ಯಾಂಕ್ ಪಟ್ಟಿ ಅಂದ್ರೆ ಫಲಿತಾಂಶ ಪ್ರಕಟಗೊಂಡಿದೆ. ಅದರಲ್ಲಿ ಅನೇಕ ಮಂದಿ ಸಾಧನೆಯನ್ನ ಮಾಡಿದ್ದಾರೆ. ಸೊ ಸುದ್ದಿ ಇದೀಗ ಅಂತಹ ಪ್ರತಿಭೆಗಳನ್ನ, ಮುಖ್ಯವಾಗಿ ಪದವಿ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನ, ಅದರಲ್ಲೂ ನಮ್ಮ ಪುತ್ತೂರು ತಾಲೂಕು ಕಡಬ ತಾಲೂಕಿನ ವಿದ್ಯಾರ್ಥಿಗಳನ್ನ ಪರಿಚಯ ಮಾಡುವಂತಹ ಒಂದು ಸರಣಿ ಕಾರ್ಯಕ್ರಮವನ್ನ ಈ ರೂಪದಲ್ಲಿ ಪ್ರಸ್ತುತಪಡಿಸ್ತಾ ಹೋಗ್ತಾ ಇದೆ. ಸೊ ಇವತ್ತು ನಮ್ಮ ಜೊತೆಗೆ ಇರುವಂತಹ ಸಾಧಕ ವಿದ್ಯಾರ್ಥಿ ಹರ್ಷಿತ್ ಕುಮಾರ್ ಕೂರೇಲು. ಇವರು ಮಂಗಳೂರು ವಿಶ್ವವಿದ್ಯಾನಿಲಯ 2021ನೇ ಸಾಲಿನಲ್ಲಿ ನಡೆಸಿದಂತಹ MSc ಅಂದ್ರೆ ಝುವಾಲಜಿ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡೆಯುವ ಜೊತೆಗೆ ಚಿನ್ನದ ಪದಕವನ್ನ ಕೂಡ ಗಳಿಸಿಕೊಂಡಿದ್ದಾರೆ. ಅವರ ಜೊತೆಗೆ ಮಾತನಾಡಬೇಕು. ಈ ಒಂದು ಸಾಧನೆ ಹೇಗೆ ಸಾಧ್ಯ ಆಯಿತು, ಅವರಿಗೆ ಸಿಕ್ಕಂತಹ ಪ್ರೋತ್ಸಾಹ, ಸಹಕಾರ, ಬೆಂಬಲ, ಜೊತೆಗೆ ಮುಂದಕ್ಕೆ ಆಗಿರುವಂತಹ ಪ್ರಯತ್ನಗಳು, ಇದೆಲ್ಲದರ ಬಗ್ಗೆ ನಾವು ಮಾತನಾಡಬೇಕು. ಸೊ ಹರ್ಷಿತ್ ಕುಮಾರ್ ಕೂರೇಲು ಅವರು ನಮ್ಮ ಜೊತೆಗೆ ಇದ್ದಾರೆ. ಮೊದಲಿಗೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರ್ಷಿತ್ ಅವರೇ, ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಎಸ್, ಇವರ ಒಂದು ಸಾಧನೆಯನ್ನು ಈಗಾಗಲೇ ನಾವು ಪತ್ರಿಕೆಯಲ್ಲಿ ಗಮನಿಸಿದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಅನ್ವಯಿಕ ಪ್ರಾಣಿಶಾಸ್ತ್ರ ಅಂದ್ರೆ ಅಪ್ಲೈಡ್ ಝುವಾಲಜಿ ಸ್ನಾತಕೋತ್ತರ ವಿಭಾಗದಲ್ಲಿ 2021ನೇ ಸಾಲಿನಲ್ಲಿ ನಡೆದಂತಹ MSc ಪರೀಕ್ಷೆಯಲ್ಲಿ ಹರ್ಷಿತ್ ಕುಮಾರ್ ಕೂರೇಲು ಪ್ರಥಮ ರ್ಯಾಂಕ್ನೊಂದಿಗೆ 2 ಚಿನ್ನದ ಪದಕ ಹಾಗೂ 2 ನಗದು ಪ್ರಶಸ್ತಿಗಳನ್ನ ಪಡೆದುಕೊಂಡಿರುವಂತದ್ದು. ಏಪ್ರಿಲ್ 23ರಂದು ನಡೆದಂತಹ ಘಟಿಕೋತ್ಸವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ಒಂದು ಪ್ರಶಸ್ತಿ ಪ್ರದಾನವನ್ನ ಕೂಡ ಮಾಡಿದ್ದಾರೆ. ಹರ್ಷಿತ್ ಅವರು ಪ್ರಾಣಿಶಾಸ್ತ್ರ ವಿಭಾಗದ MSc ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಪ್ರಥಮ ರ್ಯಾಂಕ್ ಪಡೆದುಕೊಂಡ್ರೆ, ಮಂಜೇಶ್ವರ ಮುಕುಂದಪ್ರಭು ಸ್ಮಾರಕ ಮತ್ತು ಪ್ರೊಫೆಸರ್ KK ವಿಜಯಲಕ್ಷ್ಮಿ ಸ್ಮಾರಕ ಚಿನ್ನದ ಪದಕಗಳನ್ನ ಹಾಗೂ ಲಕ್ಕಣ್ಣ ಭಂಡಾರಿ ಸ್ಮಾರಕ ನಗದು ಮತ್ತು ಕೃಷ್ಣಕುಮಾರ್ ನಾಯರ್ ಸ್ಮಾರಕ ವಿಜಯಮಾಲಾ ನಾಯರ್ ಅರ್ಹತಾ ಪ್ರಶಸ್ತಿಗಳನ್ನ ಕೂಡ ಗೆದ್ದುಕೊಂಡಿದ್ದಾರೆ. ಅದರಲ್ಲೂ ಗಮನಿಸಬೇಕಾದಂತಹ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇವರು ಹರ್ಷಿತ್ ಕುಮಾರ್ ಅವರು ಪರ್ಪುಂಜ ರಾಮಜಾಲು ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಆಡಳಿತ ಮುಕ್ತೇಸರರಾಗಿರುವಂತಹ ಕೆ ಸಂಜೀವ ಪೂಜಾರಿ ಕೂರೇಲು ಮತ್ತು ಸರಸ್ವತಿ ದಂಪತಿಯ ಪುತ್ರ. ತನ್ನ ತಂದೆ ಗರಡಿಯ ಮುಕ್ತೇಸರರಾಗಿದ್ದುಕೊಂಡು ವಿವಿಧ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರೆ, ಅವರ ಪುತ್ರ ಈಗ ಅವರ ಹಾದಿಯಲ್ಲಿ ಮುನ್ನಡೆಯುವ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡಿದ್ದಾರೆ. ಸೊ ಇವರ ಬಗೆಗಿನ ಒಂದಷ್ಟು ವಿವರಗಳನ್ನ ತಿಳಿಯುವಂತಹ ಪ್ರಯತ್ನವನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನ ಬಯಸ್ತಾ, ಏನ್ ಅನಿಸ್ತಾ ಇದೆ? ಸೊ ರ್ಯಾಂಕ್ ಬಂದಿದೆ, ಜೊತೆಗೆ ಚಿನ್ನದ ಪದಕ, 2 ನಗದು ಪುರಸ್ಕಾರಗಳು ಕೂಡ ಬಂದಿದೆ. ಹೇಗೆ ಅನಿಸ್ತಾ ಇದೆ ಹರ್ಷಿತ್ ಅವರೇ? ಸರ್, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಇದು. ಅಂದ್ರೆ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದು ರ್ಯಾಂಕ್ ಬರ್ಬೇಕಂತ ಹೇಳಿ ಕಲ್ತದಲ್ಲ. ಲೈಕ್ ನನಗೆ ಹೇಗೆ ಅನುಕೂಲ ಆಗ್ತದ ಹಾಗೆ ಒಂದು ನಿರ್ದಿಷ್ಟವಾಗಿ ಇದು ಇಟ್ಕೊಂಡು ಕಲ್ತಿರುವಂತದ್ದು. ರ್ಯಾಂಕ್ ಬಂದಿರುವಂತದ್ದು ತುಂಬಾ ಸರ್ಪ್ರೈಸಿಂಗ್ ನನಗೆ. ಫಸ್ಟ್ ನಂಗೆ ಕಾಲ್ ಮಾಡಿ ಹೇಳಿದ್ದು ಡಿಪಾರ್ಟ್ಮೆಂಟ್ ಇಂದ, ನಿಮ್ಗೆ ರ್ಯಾಂಕ್ ಬಂದಿದೆ ಅಂತ. ನಾನು ಅನ್ಕೊಂಡೆ ಆಗಿರ್ಲಿಕ್ಕಿಲ್ಲ. ಅಂದ್ರೆ ನನ್ನ ಬ್ಯಾಚ್ ಅಲ್ಲಿ ತುಂಬಾ ಜನ ನನಗಿಂತ ಸಹ ಒಳ್ಳೆ ಕಲಿಯೋರಿದ್ರು. ಸೊ ಮತ್ತೆ ನಾನು ಡಿಪಾರ್ಟ್ಮೆಂಟ್ ಗೆ ಹೋಗಿ ಕನ್ಫರ್ಮೇಶನ್ ತಕೊಂಡೆ. ಆಮೇಲೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅಂದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಿದ್ದೆ. ಅನ್ಎಕ್ಸ್ಪೆಕ್ಟೆಡ್, ನೀವು ನಿರೀಕ್ಷೆ ಮಾಡಿರಲಿಲ್ಲ? ಇಲ್ಲ, ಖಂಡಿತ ಇಲ್ಲ. ಓಕೆ, ಅಂದ್ರೆ ಕಾರಣ ಏನು? ಅಂದ್ರೆ ಯಾಕಾಗಿ ಆ ತರ ಅಂದ್ಕೊಂಡಿದ್ರಿ? ಸೊ ನಿಮ್ ಬಗ್ಗೆ ಹೇಳೋದಿದ್ರೆ, ನೀವು ಆರಂಭದಿಂದ ಹೇಗಿದ್ರಿ ಈ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅಂತ? ಅಂದ್ರೆ ಮೂಲತಃ ನಾನು ಪುತ್ತೂರ್ನವನೇ. ಪುತ್ತೂರ್ನ ಆರ್ಯಾಪು ಗ್ರಾಮದ ಕೂರೇಲು ಎಂಬಲ್ಲಿ ನಮ್ಮ ಮನೆ. ತಂದೆ ಎಲ್ರಿಗೂ ಚಿರಪರಿಚಿತ. ಸಂಜೆ ಪೂಜಾರಿ ಕೂರೇಲ್ ಅಂದ್ರೆ ಎಲ್ರಿಗೆ ಗೊತ್ತೇ ಇರ್ತದೆ ನಮ್ಮ ಊರಿನವರಿಗೆ. ಸೊ ನಾನೇನಂತ ಹೇಳಿದ್ರೆ ಸ್ವಲ್ಪ ಈಸಿ ಗೋಯಿಂಗ್ ಅಂದ, ತುಂಬಾ ಕಲಿಲೇಬೇಕು ಆ ತರ ಏನು ಇದಂತಲ್ಲ. ನನಗೆ ಏನ್ ಇಷ್ಟ ಆಗ್ತದೆ ಆ ತರ ಕಲ್ತುಕೊಂಡು ಹೋದದ್ದು. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನಾನು ಮಾಯದೇವಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಕಲ್ತದ್ದು. ಆ ನಂತರ
10th ವರೆಗೆ ನಾನು ಸೇಂಟ್ ಫಿಲೋಮಿನಾ ಹೈಸ್ಕೂಲ್ ಇಲ್ಲಿ ಕಲ್ತಿರುವಂತದ್ದು. ಓಕೆ 10th ಅಲ್ಲಿ ಕೂಡ ಹಾಗೆ ಒಂದು ಫಸ್ಟ್ ಕ್ಲಾಸ್ ಬಂದದ್ ನಂಗೆ ಏನ್ ಡಿಸ್ಟಿಂಕ್ಷನ್ ಏನು ಬಂದಿಲ್ಲ. ಸೊ ಎಷ್ಟು ಗೊತ್ತಿರುತ್ತೋ ಅಷ್ಟು ಕಲ್ತದ್ ನಾನು ಅಲ್ಲಿ ಸಹ. ಆಮೇಲೆ ವಿಶೇಷ ಅಂತ ಇಲ್ಲ 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 ಅಂತದೇನಿಲ್ಲ ಅಂತದೇನಿಲ್ಲ. ಅದಾದ್ಮೇಲೆ ಸೈನ್ಸ್ ಅಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಎಸ್ಪೆಷಲಿ ಬಯಾಲಜಿ ಫೀಲ್ಡ್ ಅಲ್ಲಿ. ಸೊ ನಾನು PCM ಅನ್ನ ಆಪ್ಟ್ ಮಾಡಿದೆ ಸೆಕೆಂಡ್ PU ಅಲ್ಲಿ. ಸೊ ಅದನ್ನು ಕೂಡ ಸೇಂಟ್ ಫಿಲೋಮಿನಾದಲ್ಲಿ ಕಂಪ್ಲೀಟ್ ಮಾಡಿದೆ. ಅಲ್ಲಿ ಕೂಡ ಹಾಗೆ ಜಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ. ನೆಕ್ಸ್ಟ್ ಡಿಗ್ರಿಗೆ ನಾನು ವಿವೇಕಾನಂದ ಡಿಗ್ರಿ ಕಾಲೇಜಲ್ಲಿ. ಸೊ ಅಲ್ಲಿ ಜಾಯಿನ್ ಆದದ್ದು ನಿಜವಾದ ಟರ್ನಿಂಗ್ ಪಾಯಿಂಟ್. ಅಂದ್ರೆ ಅಲ್ಲಿದ್ದು ಲೆಕ್ಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂದ್ರೆ ಸಬ್ಜೆಕ್ಟ್ ಅನ್ನ ಖಾಲಿ ಸಬ್ಜೆಕ್ಟ್ ಅಂತ ಅಲ್ಲ, ಲೈಕ್ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ರೋಚ್ ಅನ್ನ ನೋಡ್ಬೋದು. ಸೊ ನಂದು ಕಾಂಬಿನೇಷನ್ ಲೈಫ್ ಸೈನ್ಸ್ BZC, ಬಾಟ್ನಿ, ಝುವಾಲಜಿ, ಕೆಮಿಸ್ಟ್ರಿ. ಸೊ ಅದರಲ್ಲಿ ನಂಗೆ ಝುವಾಲಜಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಡಿಗ್ರಿಯಲ್ಲಿ ಒಳ್ಳೆ ಪರ್ಸೆಂಟೇಜ್ ಇದ್ದ ಕಾರಣ ನಂಗೆ ಮೆರಿಟ್ ಸೀಟ್ ಸಿಕ್ತು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಲಿಕ್ಕೆ MSc ಝುವಾಲಜಿಯಲ್ಲಿ. ಸೊ ನಂತರ ಈಗ ಫಸ್ಟ್ ರ್ಯಾಂಕಿಗೆ ಬಂದು ನಿಂತಿದೆ. ಓಕೆ, ಅಂದ್ರೆ ಅದನ್ನ ಹೇಗೆ ಡೈಜೆಸ್ಟ್ ಮಾಡ್ಕೊಂಡ್ರಿ? ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕು ಅನ್ನುವಂಥದ್ದೇ ಅವರ ತಲೆಯಲ್ಲಿ ಇರುತ್ತೆ, ಅಥವಾ ನಂಗೆ ರ್ಯಾಂಕ್ ಬರ್ಲೇಬೇಕು, ನಾನು ಮೆಡಲನ್ನ ಪಡ್ಕೊಳ್ಳೇಬೇಕು ಅನ್ನುವಂತ ಛಲದಿಂದ ಓದ್ತಾರೆ, ಸಾಧನೆಯನ್ನ ಮಾಡ್ತಾರೆ. ಬಟ್ ನೀವು ಆ ಆಸ್ಪೆಕ್ಟ್ ಅಲ್ಲಿ ಥಿಂಕೆ ಮಾಡಿರ್ಲಿಲ್ಲ, ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಿಮಗೆ. ಬಟ್ ಅದನ್ನ ಹೇಗೆ ಅನಿಸ್ತು ಆ ಟೈಮ್ ಅಲ್ಲಿ ಅನ್ನುವಂಥದ್ದು? ಆ ಟೈಮ್ ಅಲ್ಲಿ ಅಂದ್ರೆ ಅದೇ ನಂಗೆ ಫಸ್ಟ್ ಗೆ ಇದೇನು ಪ್ರ್ಯಾಂಕ್ ಕಾಲ್ ಅಂತ ನಾನು ಫಸ್ಟ್ ಗೆ ಅನ್ಕೊಂಡೆ. ಅಂದ್ರೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಲೆಕ್ಚರ್ಸ್ ನಾಗೆ ಕಾಲ್ ಮಾಡಿ ಹೇಳ್ತಾರೆ, ನಾನು ಅದೇ ರೀತಿ ಅಂತ ಅನ್ಕೊಂಡೆ. ಮತ್ತೆ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ಇದ್ ಮಾಡುವಾಗ ಅಲ್ಲಿಂದ ಏನು ರಿಪ್ಲೈ ಬರ್ಲಿಲ್ಲ. ನೆಕ್ಸ್ಟ್ ಡೈರೆಕ್ಟ್ ಡಿಪಾರ್ಟ್ಮೆಂಟಿಗೆ ವಿಸಿಟ್ ಕೊಟ್ಟಾಗ ರ್ಯಾಂಕ್ ಲಿಸ್ಟ್ ಎಲ್ಲ ಚೆಕ್ ಮಾಡಿದಾಗ ಮತ್ತೆ ಕನ್ಫರ್ಮೇಶನ್ ಸಿಕ್ಕಿ ತುಂಬಾ ಖುಷಿ ಆಯ್ತು. ಹಾಗೆ ನನಗೆ ಯಾಕೆ ಅಂತ ಒಮ್ಮೆ ಫಸ್ಟ್ ಆಯ್ತು. ಅಂದ್ರೆ ಗೊತ್ತಿಲ್ಲ ಅಂದ್ರೆ ಎಷ್ಟು ಡಿಸರ್ವಿಂಗ್ ಅಂತ, ಬಟ್ ಆದ್ರೂ ತುಂಬಾ ಖುಷಿ ಆಗ್ತಾ ಉಂಟು. ಕರಿಕ್ಯುಲರ್ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಕೂಡ ನಾವು ಇದ್ವಿ. ನೆಕ್ಸ್ಟ್ ಅದೇ ಪ್ರೊಫೆಸರ್ ನಮ್ದು ಮೇನ್ ಆಗಿ ಡಾಕ್ಟರ್ ಶ್ರೀಪಾದ್ ಸರ್ ಅಂತ, ಅವರು ನಮ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ HOD. ನೆಕ್ಸ್ಟ್ ಡಾಕ್ಟರ್ ಭಾಸ್ಕರ್ ಶೆಣೈ ಅಂತ ಇದ್ರು. ಅದಾದ್ಮೇಲೆ ಡಾಕ್ಟರ್ ಮುಸ್ತಾಕ್, ಮತ್ತೆ ಸುಮಂಗಳ ರಾವ್, ನೆಕ್ಸ್ಟ್ ಡಾಕ್ಟರ್ ಶ್ಯಾಮ್ ಪ್ರಸಾದ್. ಸೊ ಇವರೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತವರು. ಅಂದ್ರೆ PhD ಸ್ಟೂಡೆಂಟ್ಸ್ ಅನ್ನ ಗೈಡ್ ಮಾಡಿಕೊಂಡು, ನೆಕ್ಸ್ಟ್ ಥಿಯರಿಗಿಂತ ನಿಮ್ಗೆ ಪ್ರಾಕ್ಟಿಕಲ್ ಅಪ್ರೋಚ್. ಸೈನ್ಸ್ ಅಂತ ಹೇಳಿದ್ರೆ ನಾವು ಥಿಯರಿ ಜಸ್ಟ್ ಅಲ್ಲ, ಅಂದ್ರೆ ಪ್ರಾಕ್ಟಿಕಲ್ ಆಗಿ ಫ್ಯೂಚರಿಗೆ ಅಥವಾ ಮ್ಯಾನ್ ಕೈಂಡ್ಗೆ ಹೇಗೆ ಇಂಪಾರ್ಟೆನ್ಸ್ ಸಿಗ್ತದೆ ಅದರ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದವರು. ಸೊ ಇದೆಲ್ಲ ನಮಗೆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದ್ದ ಕಾರಣ ಆಟೋಮೆಟಿಕ್ ಆಗಿ ನಮಗೆ ಹೆಚ್ಚು ಕಷ್ಟ ಅಂತ ಏನಾಗುದಿಲ್ಲ, ಹೆಚ್ಚು ಎಫರ್ಟ್ ಕೊಟ್ಟು ಏನು ಓದ್ಬೇಕಂತ ಇಲ್ಲ. ಸೊ ಸಿಲೆಬಸ್ ಕೂಡ ಅದೇ ರೀತಿ ಓರಿಯೆಂಟೆಡ್ ಆಗಿತ್ತು. ಅಂದ್ರೆ ರೀಸೆಂಟ್ ಟ್ರೆಂಡ್ಸ್ಗೆ ಹೇಗೆ ಅಪ್ಡೇಟ್ ಆಗಿರ್ತದೋ ಅದೇ ರೀತಿ ಅಪ್ಡೇಟ್ ಆಗಿತ್ತು, ಇತ್ತೀಚಿನ ಬೆಳವಣಿಗೆಗೆ ಪೂರಕವಾಗಿ ಇತ್ತು. ಸೊ ಹೀಗೆ ಏನು ಕಷ್ಟ ಅಂತ ಅನಿಸ್ಲಿಲ್ಲ MSc. ಸೊ ಅದ್ರಲ್ಲೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಏನು ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ನಾನು ಓದಿಗೆ ವಿಶೇಷವಾದ ಗಮನ ಕೊಡ್ತಾ ಇದ್ದವ ಅಲ್ಲ, ಹೇಗಾಗುತ್ತೆ ಹಾಗೆ ಹೋಗ್ತಾ ಇದೆ. ಹಾಗಿದ್ದಾಗ ಹೆಚ್ಚಿನವರು ಸೈನ್ಸ್ ಅನ್ನುವಂಥದ್ದು ಟಫ್ ಸಬ್ಜೆಕ್ಟ್ ಅನ್ನುವಂಥದ್ದು ಮೈಂಡ್ ಅಲ್ಲಿ ಇರುತ್ತೆ. ಸೊ ಆ ತರ ಓದ್ತಾ ಇದ್ದವರು ಅಥವಾ ಆ ರೀತಿ ಸ್ಟಡಿಯಲ್ಲಿ ತೊಡಗಿಸಿಕೊಂಡಿದ್ದವರು ಸೈನ್ಸ್ ಅನ್ನೇ ಆಯ್ಕೆ ಮಾಡಿಕೊಳ್ಳೋದಿಕ್ಕೆ ಕಾರಣ ಏನು ಅನ್ನುವಂಥದ್ದು? ಅಂದ್ರೆ ನಮ್ದು ಮೆಂಟಾಲಿಟಿ ಹೇಗೆ ಆಗ್ತಂತ ಹೇಳಿದ್ರೆ, 10th ಅಲ್ಲಿ ಅಂದ್ರೆ ಹೆಚ್ಚಿನವರು ಎಲ್ಲರೂ ಅಂತ ಹೇಳಲಿಕ್ಕೆ ಆಗುದಿಲ್ಲ, 10th ಅಲ್ಲಿ ಡಿಸ್ಟಿಂಕ್ಷನ್ ಪಡಿಬೇಕು, 10th ಕಲ್ತ್ರೆ ಆಯ್ತು, ಅದ್ರಲ್ಲಿ ಡಿಸ್ಟಿಂಕ್ಷನ್ ಸಿಕ್ಕಿದ್ರೆ ಆಯ್ತು, ಮತ್ತೆ ಲೈಫ್ ಸೆಟ್ಲ್ ಅಂತ ಹಾಗೊಂದು ಮೆಂಟಾಲಿಟಿ ಇರ್ತದೆ. 10th ಆದ್ಮೇಲೆ ಇನ್ನೊಂದು PUC ಇರುದು. PUC ಅಲ್ಲಿ ಒಳ್ಳೆ ಮಾರ್ಕ್ ತೆಗೆದು CET ಅಲ್ಲಿ ಒಳ್ಳೆ ರ್ಯಾಂಕ್ ಸಿಕ್ಕಿದ್ರೆ ಮತ್ತೆ ತಿರುಗಿ ನೋಡ್ಬೇಕಂತಲಿಲ್ಲ, ಲೈಫ್ ಸೆಟ್ಲ್ ಅಂತ ಹೇಳ್ತಾರೆ. ಸೈನ್ಸ್ ಅಂತ ಏನಂತ ಹೇಳಿದ್ರೆ, ಅಂದ್ರೆ ಸೈನ್ಸ್ ಇಸ್ ಮಲ್ಟಿ ಫೇಸೆಟ್. ಅಂದ್ರೆ ಇದೇ ತರ ಆಗ್ಬೇಕಂತ ಇಲ್ಲ, ನಿಮ್ಗೆ ಯಾವ ಫೀಲ್ಡ್ಗೆ ಹೋಗ್ತಿರೋ ಅದಕ್ಕೆ ಅದು ಒಂಥರ ಅಸಿಸ್ಟೆಡ್ ಆ ರೀತಿಯಾಗಿದೆ. ಅಂದ್ರೆ ನಾನು PCMB ತಕೊಂಡದ್ದು. PCMB ನಾವು ಮಾಡ್ತಿರೋ ಟೈಮಲ್ಲಿ ಅಂತ ಹೇಳಿದ್ರೆ ಅದೊಂಥರ ಟ್ರೆಂಡಿಂಗ್ ಟಾಪಿಕ್. PCMB ಮಾಡಿದ್ರೆ ಇಂಜಿನಿಯರಿಂಗ್ ಮಾಡ್ಬೇಕು, ಇಲ್ಲ ಡಾಕ್ಟರ್ ಮಾಡ್ಬೇಕು, ಇದೆರಡು ಬಿಟ್ಟು ಬೇರೆ ಯಾವ್ದು ಆಪರ್ಚುನಿಟಿ ಇಲ್ಲ, ಆಪ್ಷನ್ ಇಲ್ಲ. ಹೌದು, ಪೇರೆಂಟ್ಸಿಗೂ ಏನಾಗ್ತದೆ ಅಂತ ಹೇಳಿದ್ರೆ ಆ ಮೂಮೆಂಟ್ ಅಲ್ಲಿ ಯಾಕೆ ನಮ್ಮ ಮಕ್ಕಳು ಸಹ ಒಳ್ಳೇದಾಗ್ಲಿ, ಕೆಲವರನ್ನ ಒತ್ತಾಯಪೂರ್ವಕವಾಗಿ ಸೇರಿಸಿದ್ದು ಉಂಟು. ಆ ತರ ಸಮಸ್ಯೆ ನನ್ಗೆ ಏನಿರ್ಲಿಲ್ಲ. ಅಂದ್ರೆ ನನ್ಗೆ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ನಾನು ನನ್ನ ಸ್ವಇಚ್ಛೆಯಿಂದ ಸೈನ್ಸ್ PCMB ತಕೊಂಡದ್ದು. ಅದ್ರಲ್ಲೂ ಮ್ಯಾಥ್ಸ್ ಕಷ್ಟ ಇತ್ತು ನಂಗೆ, ಆದ್ರೆ ಅದನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, PCMB ತಕೊಂಡೆ. ಸೊ ಹಾಗೆ
ಸೈನ್ಸ್ ಅಂದ್ರೆ ನೀವು ಹೇಳಿದ ಪ್ರಕಾರ ಸೈನ್ಸ್ ಅಲ್ಲಿ ಖಾಲಿ MBBS ಅಥವಾ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಬೇರೆ ಬೇರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಆಗಿರ್ಬೋದು ಅಥವಾ ಡಿಗ್ರಿ ಕೋರ್ಸಸ್ ಆಗಿರ್ಬೋದು. ಪ್ಯಾರಾಮೆಡಿಕಲ್ ಅಲ್ಲಿ ನಿಮಗೆ ಮಲ್ಟಿಪಲ್ ಆಪರ್ಚುನಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಅನೆಸ್ಥೇಷಿಯಾ ಟೆಕ್ನಾಲಜಿ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ನೆಕ್ಸ್ಟ್ BSc ನರ್ಸಿಂಗ್. ಅದೆಲ್ಲ ಗೊತ್ತಿರುವುದಿಲ್ಲ, ಅಂದ್ರೆ ವಿಷಯದ ಕೊರತೆ ಇರ್ತದೆ, ಏನು ಎತ್ತ ಹೇಳೋರು ಇರುದಿಲ್ಲ, ಗೈಡೆನ್ಸ್ ಇರುದಿಲ್ಲ. ಈಗಿನ ಟ್ರೆಂಡ್ ಅಲ್ಲಿ ಅದಕ್ಕಂತಲೇ ಸಪರೇಟ್ ಒಂಥರ ಕಾರ್ಯಾಗಾರ ಆತರ ಎಲ್ಲ ಮಾಡ್ತಾರೆ. ಸೈನ್ಸ್ ಆದ್ಮೇಲೆ ಏನ್ ತಕೊಳ್ಬಹುದು, ಏನು ಎತ್ತ ಅಂತ. ನಾವಿರೋ ಟೈಮಲ್ಲಿ ಅಷ್ಟು ಇರ್ಲಿಲ್ಲ, ಅಂದ್ರೆ ನಮ್ದು 2015 ಬ್ಯಾಚ್. ಆಗ ಅಷ್ಟು ಬೆಳೀತಾ ಇತ್ತೆ ಹೊರತು ಮೇನ್ ಇಂಜಿನಿಯರಿಂಗ್ ಅಥವಾ MBBS ಆ ತರ ಇತ್ತು. ಸೊ ಸೈನ್ಸ್ ಅದು ಅಷ್ಟೇ ಅಲ್ಲ, ಬೇರೆ ಕೂಡ ಸೈನ್ಸ್ ಅಲ್ಲಿ ತುಂಬಾ ರೀತಿ ಇದು ಮಾಡ್ಬೋದು. ಅಂದ್ರೆ ಹೆಚ್ಚಿನವರಿಗೆ ಅದರ ಬಗ್ಗೆ ಸೂಕ್ತವಾದ ಅರಿವಿಲ್ಲ, ಅವಕಾಶ ಇರುವುದೇ ಇಷ್ಟ ಅನ್ನುವಂಥದ್ದನ್ನ ತಿಳ್ಕೊಂಡು ಬರೀ ಅದಕ್ಕೆ ಫೋಕಸ್ ಮಾಡುವಂತ ನೋಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ಡೀಪ್ ಆಗಿ ಮಾತಾಡೋಣ ನಾವು ಕೂಡ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತವ್ರು ಇರ್ಬೋದು, ಅಥವಾ ತಮ್ಮ ಮಕ್ಕಳನ್ನ ಮುಂದೆ ಯಾವ ಸ್ಟ್ರೀಮ್ ಅಲ್ಲಿ ನಾವು ಕಳಿಸ್ಬೇಕು ಅನ್ನುವಂಥವ್ರು ಇರ್ತಾರೆ. ಸೊ ಅವರಿಗೆಲ್ಲ ಇದು ಒಂದು ರೀತಿ ಮಾರ್ಗದರ್ಶನ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ ಇರುವಂತದ್ದು. ಸೊ ಅದರಲ್ಲೂ ಮುಖ್ಯವಾಗಿ PU ಅಲ್ಲಿ PCMB ತಕೊಂಡ್ರಿ, ಮತ್ತೆ VZC, ಅದರಲ್ಲೂ ಕೂಡ ಮತ್ತೆ ನೀವು ಸ್ಪೆಷಲೈಸೇಷನ್ ತಕೊಂಡದ್ದು ಇದು ಝೂಯಾಲಜಿ, ಪ್ರಾಣಿಶಾಸ್ತ್ರ. ಅದರಲ್ಲೂ ಕೂಡ ಅಷ್ಟೇ, ಅದರಲ್ಲಿ ಪ್ರಾಣಿಶಾಸ್ತ್ರ ಅಂತ ಹೇಳಿದ್ರೆ ಅದರಲ್ಲಿ ವಿವಿಧ ಪ್ರಾಣಿಗಳನ್ನ ಅಂಗಾಂಗಗಳನ್ನ ಡಿಸೆಕ್ಟ್ ಮಾಡ್ಬೇಕಾಗತ್ತೆ, ಅದು ಶಸ್ತ್ರಕ್ರಿಯೆ ರೀತಿಯೆಲ್ಲ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು ಇರುವಂತದ್ದು. ಸೊ ಅದರಲ್ಲಿ ಹೇಗೆ ನಿಮ್ಗೆ ಇಂಟ್ರೆಸ್ಟ್ ಬಂತು, ಆ ಪ್ರಾಣಿಶಾಸ್ತ್ರದ ಬಗ್ಗೆ ಒಲವು ಹೇಗೆ ಬಂತು ಅಂತ? ಫಸ್ಟ್ ಆಫ್ ಆಲ್ ಪ್ರಾಣಿಶಾಸ್ತ್ರ ಮತ್ತು ವೆಟರ್ನರಿ ಮೋಸ್ಟ್ ಕನ್ಫ್ಯೂಸಿಂಗ್ ಇದು. ಅಂದ್ರೆ ಯಾರ್ತಾದ್ರೂ ಕೇಳಿದ್ರೆ ಲೈಕ್ ನೀವೇನ್ ಮಾಡ್ತಿದ್ದೀರಾ, ನಾನು MSc ಝೂಯಾಲಜಿ ಅಂದ್ರೆ ಎಂತ, ವೆಟರ್ನರಿ ಪಶುವಿದ್ದ ಡಾಕ್ಟರ್ ನೀವು, ಆ ತರ ಇದು ಬರ್ತದೆ. ಆಕ್ಚುಲಿ ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟ್ ಪ್ರಾಣಿಶಾಸ್ತ್ರ ಅಂತ ಹೇಳುವಂತದ್ದು. ಅಪ್ಲೈಡ್ ಝೂಯಾಲಜಿ ನಾನು ಮಾಡಿದ್ದು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ಈ ಝೂಯಾಲಜಿಯಲ್ಲಿ ಮೇನ್ ಆಗಿ ಏನಂತ ಹೇಳಿದ್ರೆ ಲೈಕ್ ಅಪ್ಲೈಡ್ ಆಸ್ಪೆಕ್ಟ್ ಆಫ್ ಝೂಯಾಲಜಿ, ಪ್ಯೂರ್ ಝೂಯಾಲಜಿ ಅಂತ ಅಲ್ಲ. ಅಪ್ಲಿಕೇಶನ್ ಯಾವ ತರ ಇರ್ತದೆ, ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಬ್ರಾಂಚಸ್ ಆಫ್ ಝೂಯಾಲಜಿ ಇರ್ತದೆ, ಲೈಕ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಬಯಾಲಜಿ ಇರ್ತದೆ, ಲೈಕ್ ಅನಿಮಲ್ ಟ್ಯಾಕ್ಸಾನಮಿ ಇರ್ತದೆ, ಎಂಟಮಾಲಜಿ ಇರ್ತದೆ, ಮತ್ತೆ ರೆಪ್ಟೈಲ್ಸ್ ಅಥವಾ ನಾವೇನು ಹಾವುಗಳ ಬಗ್ಗೆ ಎಲ್ಲ ಕಲಿತೇವೆ, ಸರೀಸೃಪಗಳು, ಅದರ ಬಗ್ಗೆ ಕಲಿಬಹುದು. ನೆಕ್ಸ್ಟ್ ಅಂದ್ರೆ ಪರ್ಟಿಕ್ಯುಲರ್ ಝೂಯಾಲಜಿಯಲ್ಲಿ ಇನ್ನಷ್ಟು ಬ್ರಾಂಚ್ಗಳು ಇರ್ತದೆ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ. ಸೊ ಇದರದೆಲ್ಲ ಕೂಡ ಒಂದು ಗುಡ್ ಮಿಕ್ಸರ್ ಅಂತ ಹೇಳಿದ್ರೆ ನಮ್ದು ಝೂಯಾಲಜಿಯಲ್ಲಿ ನೀವು ಹೇಳಿದ್ರಿ ಅದೊಂದಿದೆ, ಅಂದ್ರೆ ಇವರು ಡಿಸೆಕ್ಷನ್ ಮಾಡ್ತಾರೆ. ಹೌದು, ಡಿಸೆಕ್ಷನ್ ವರ್ಕ್ಸ್ ಇರ್ತದೆ. ಬಟ್ ಈಗಿದ್ದು ಲೈಕ್ ಅನಿಮಲ್ ಎಥಿಕ್ಸ್ ಅದೆಲ್ಲ ಇಂಪ್ಲಿಮೆಂಟ್ ಆದ ಮೇಲೆ ನಮಗೆ ಕೂಡ ಎಲ್ಲ ಅನಿಮಲ್ಸ್ ಅನ್ನ ಡಿಸೆಕ್ಟ್ ಮಾಡುದು ಆ ತರ ಆಪರ್ಚುನಿಟಿ ಸಿಗುದಿಲ್ಲ. ಲೈಕ್ ಕೆಲವೊಂದು ಅವಕಾಶ ಸಿಗುದಿಲ್ಲ. ಅಂದ್ರೆ ಕೆಲವೊಂದು ಲೈವ್ ಡೆಮಾನ್ಸ್ಟ್ರೇಷನ್ ಇರ್ತದೆ, ಲೈಕ್ ಎಕ್ಸ್ಪರ್ಟೈಸ್ ಇರ್ತಾರಲ್ಲ ಆ ಫೀಲ್ಡ್ ಅಲ್ಲಿ. ಅನಿಮಲ್ ಟ್ಯಾಕ್ಸಾನಮಿ, ಟ್ಯಾಕ್ಸಿಡರ್ಮಿ ಅಂತ ಒಂದು ಫೀಲ್ಡ್ ಇದೆ. ಓಕೆ, ಅದರಲ್ಲಿ ಎಕ್ಸ್ಪರ್ಟೈಸ್ ಇದ್ದವರನ್ನು ಅವರನ್ನು ಕರೆಸಿ ಡಿಸೆಕ್ಷನ್ ಮಾಡಿಸುವಂತದ್ದು. ಸೊ ಡೈರೆಕ್ಟ್ ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಆನಿಮಲ್ ಅನ್ನು ಕೂಡ. ಅನೆಸ್ಥೇಷಿಯಾ ಕೊಟ್ಟು ಅದಕ್ಕೆ ಸಹ ಈಗ ಹ್ಯೂಮನ್ಗೆ ಯಾವ್ದೆಲ್ಲ ಪ್ರೊಸೀಜರ್ ಇದೆ ಹಾಗೆಲ್ಲ ಕೊಟ್ಟು. ನಮ್ಮಲ್ಲಿ ರೂಲ್ಸ್ ಎಂತ ಅಂತ ಹೇಳಿದ್ರೆ ಅನಿಮಲ್ ಅನ್ನ ನಾವು ಸಾಯಿಸುದಿಲ್ಲ, ಸ್ಯಾಕ್ರಿಫೈಸ್ ಮಾಡುದಂತ. ಲೈಕ್ ನಮ್ದು ಅದು ಮೋಟೋ, ನಮ್ಮ ಲ್ಯಾಬ್ ಅಲ್ಲಿ ಅದು ಮೋಟೋ, ಸ್ಯಾಕ್ರಿಫೈಸ್ ಮಾಡ್ಬೇಕು ಆ ಅನಿಮಲ್ ಅನ್ನ ಅಂತ. ಆ ಅನಿಮಲ್ ನಮ್ಮ ಸ್ಟಡೀಸಿಗೋಸ್ಕರ ಅದು ತನ್ನ ಸ್ಯಾಕ್ರಿಫೈಸ್ ಮಾಡ್ತದೆ ಅಂತ ಹಾಗ ಅನ್ಕೊಂಡು ನಾವು ಡಿಸೆಕ್ಷನ್ಸ್ ಎಲ್ಲ ಮಾಡ್ತಾ ಇದ್ವಿ. ಮತ್ತೆ ಮೊದ್ಲಿನಾಗಿ ಕಪ್ಪೆ, ಫ್ರಾಗ್ ಅದನ್ನೆಲ್ಲ ಡಿಸೆಕ್ಷನ್ ಮಾಡ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಅದು ಎಂಡಮಿಕ್ ಸ್ಪೀಶೀಸ್. ಈಗ ಅದು ಅದರ ಪ್ರಭೇದ ಅಳಿವಿನಂಚಿನಲ್ಲಿ ಇದೆ. ಸೊ ದಟ್ ಎಲ್ಲ ಅಂದ್ರೆ ಎಲ್ಲ ಕಟ್ ಮಾಡ್ಲಿಕ್ಕೆಲ್ಲ ಯಾವ್ದ್ರ ಪಾಪ್ಯುಲೇಷನ್ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಲ್ಯಾಬೊರೇಟರಿ ಮೈಸ್ ಇರ್ಬೋದು, ಆಲ್ಬೈನೋ ಮೌಸ್, ಬಿಳಿ ಕಲರ್ ಇದು ಇಲಿ ಇರ್ತದಲ್ಲ, ಅದು ಆಕ್ಚುಲಿ ಝೂಯಾಲಜಿ ಸ್ಟಡೀಸಿಗೆ ತುಂಬಾ ಹೆಲ್ಪ್ಫುಲ್. ಅಂದ್ರೆ ಕಂಪೇರ್ ಮಾಡಿ ಸ್ಟಡಿ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಅದಾದ್ಮೇಲೆ ಕಾಕ್ರೋಚ್, ಸೊಳ್ಳೆ ಇರ್ಬೋದು, ಜಿರ್ಲೆ ಇರ್ಬೋದು, ಈ ತರ ಸಣ್ಣದ್ರಿಂದ ಹಿಡಿದು ಒಂದು ಇಲಿ, ಒಂದು ದೊಡ್ಡ ಮಧ್ಯಮ ಗಾತ್ರದ ಪ್ರಾಣಿಗಳು, ಆ ತರ ಡಿಸೆಕ್ಷನ್ ವರ್ಕ್ ಎಲ್ಲ ಇರ್ತದೆ. ಓಕೆ, ಸೊ ಅಂದ್ರೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಅದು ಹೇಗೆ ಬಂತು ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಅಂದ್ರೆ ಸೈನ್ಸ್ ನಲ್ಲಿ ಅಂದ್ರೆ ಬಹುಶಃ ಕೆಲವರಿಗೆ ಅದು ನಮಗೆ ರಿಲೇಟ್ ಆಗ್ತಾ ಇದೆ ಅಥವಾ ನಾವು ದಿನನಿತ್ಯ ನೋಡುವಂತ ವಿಚಾರಗಳಿದೆ ಅಂತ ಆದ್ರೆ ನಾವು ಸ್ವಲ್ಪ ಅದರತ್ತ ಆಕರ್ಷಿತರಾಗ್ತೇವೆ. ಸೊ ನಿಮಗೂ ಅದೇ ರೀತಿ ಆಯ್ತಾ ಝೂಯಾಲಜಿಯಲ್ಲಿ? ಖಂಡಿತ. ಝೂಯಾಲಜಿ ಅಂತ ಹೇಳಿದ್ರೆ ಫಸ್ಟ್ ಲೈಫ್ ಸೈನ್ಸ್. ನಂಗೆ ಆಕ್ಚುಲಿ ನೇಚರ್ ಅಂದ್ರೆ ತುಂಬಾ ಇಷ್ಟ. ನೇಚರ್, ಪ್ರಕೃತಿ, ಹೌದು. ಪ್ರಾಣಿ ಮತ್ತು ಪರಿಸರದ ಒಂದು ಸಂಬಂಧ, ಇಂಟರಾಕ್ಷನ್, ಈ ಫೀಲ್ಡ್ ನಂಗೆ ತುಂಬಾ ಇಷ್ಟ. ಅಂದ್ರೆ ದಿನಕ್ಕೂ ಹೊಸ ಹೊಸತ್ತು ಇನ್ವೆನ್ಷನ್ಸ್ ಆಗಿರ್ಬೋದು, ಹೊಸ ಅಂದ್ರೆ ನಾವು ಲೈಕ್ ಪ್ರಿನ್ಸಿಪಲ್ಸ್ ಅಥವಾ ತತ್ವಗಳು ದಿನವೊಂದಕ್ಕೆ
ತುಂಬಾ ವಿದ್ಯಮಾನಗಳು ಚೇಂಜ್ ಆಗ್ತಾನೆ ಹೋಗ್ತದೆ. ಅಂದ್ರೆ ನನಗೆ ಅದು ನಾವು ಏನೇ ಮಾಡುದಿದ್ರು ಕೂಡ ಅದು ನಾವು ನೋಡ್ಬೇಕು, ಅದು ನಡಿಬೇಕು. ಜಸ್ಟ್ ಒಂದು ಪುಸ್ತಕದಲ್ಲಿದ್ದು ಅದನ್ನು ಕಲಿಯುವುದು ಅದು ಇಷ್ಟ ಇಲ್ಲ. ನೇಚರ್ ನ ಮುಖಾಂತರ ಕಲಿಯುವುದು ಅಂದ್ರೆ ತುಂಬಾ ಇಷ್ಟ. ಸೊ BZC ಅದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಲ್ಲಿ ಮೆನ್ಷನ್ ಮಾಡ್ಲೇಬೇಕು, ಅದಕ್ಕೆ ಪೂರಕವಾಗಿ ಹೌದು. BZC ಅಲ್ಲಿ ನಮಗೆ ಫಸ್ಟ್ ಮೆನ್ಷನ್ ಮಾಡ್ಬೇಕಂದ್ರೆ ಪ್ರೊಫೆಸರ್ ದೇವಿ ಪ್ರಸಾದ್ ಸರ್, ಅವರೀಗ ರಿಟೈರ್ಡ್ ಆಗಿದ್ದಾರೆ. ಲೈಕ್ ಅವರು ತುಂಬಾ ಇನ್ಫ್ಲುಯೆನ್ಸ್ ಮಾಡಿದ್ರು, ಅಂದ್ರೆ ಸ್ಟೂಡೆಂಟ್ಸ್ ಅನ್ನ ಫೀಲ್ಡ್ ಟ್ರಿಪ್ಪಿಗೆ ಲೈಕ್ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಈಗ ಕಾಲರ್ಸ್ ಇದ್ದಾರೆ ನಿಮ್ ಜೊತೆ ಮಾತನಾಡೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಹಲೋ ಹಲೋ, ವಿಖ್ಯಾತ್ ಅವರು ನಮಸ್ತೆ. ನಮಸ್ತೆ. ಬಹುಶಃ ತಾವು ಹರ್ಷಿತ್ ಕುಮಾರ್ ಅವರ ಗೆಳೆಯರು? ಹೌದು. ಓಕೆ, ಏನ್ ಹೇಳ್ತೀರಿ? ನಿಮ್ಮ ಗೆಳೆಯರು ಒಂದು ಸಾಧನೆಯನ್ನ ಮಾಡಿದ್ದಾರೆ, ಪದಕ ವಿಜೇತರಾಗಿದ್ದಾರೆ. ಏನ್ ಹೇಳ್ತೀರಿ ನಿಮ್ಮ ಒಂದು ಫ್ರೆಂಡ್ ನ ಈ ಒಂದು ಸಾಧನೆ ಬಗ್ಗೆ? ಏನ್ ಅನಿಸ್ತಾ ಇದೆ ನಿಮಗೆ? ಫಸ್ಟಿಗೆ ಕಂಗ್ರ್ಯಾಚುಲೇಷನ್ ಮಾಧ್ಯಮ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಳ್ಳೆ ಪ್ರೌಡ್ ಫೀಲ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಒಂದು ನಮ್ಮ ಊರಿನ ವಿದ್ಯಾರ್ಥಿ ಯೂನಿವರ್ಸಿಟಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅದರಲ್ಲಿ ನನ್ನ ಫ್ರೆಂಡ್ ನಮ್ಮ ಊರಿನವ ಒಂದು ಗೋಲ್ಡ್ ಮೆಡಲ್ ಅಂತ ಹೇಳಿದ್ರೆ ಪ್ರೌಡ್ ಫೀಲ್. ಸಾಧನೆ ಖುಷಿ ಆಗ್ತದೆ. ಸೊ ಖುಷಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಿ. ಸೊ ಕಾಲೇಜಲ್ಲಿ ಹೇಗಿದ್ರಿ ನೀವು ನಿಮ್ಮ ಟೈಮಲ್ಲಿ? ಅಂದ್ರೆ ಕಾಲೇಜಲ್ಲಿ ಕಲಿತಾ ಇರುವ ಟೈಮಲ್ಲಿ ನಿಮ್ಮ ಒಂದು ಫ್ರೆಂಡ್ ಗ್ರೂಪ್ ಹೇಗಿತ್ತು, ಅದನ್ನ ಶೇರ್ ಮಾಡಿಕೊಳ್ಬಹುದಾ ಅಂತ ಈಗ? ತುಂಬಾ ಫನ್ನಿಯಾಗಿ ಎಲ್ಲವನ್ನು ಎಂಜಾಯ್ ಮಾಡ್ತಿದ್ವಿ. ಓಕೆ, ಕೆಲವೊಂಥರ ಚಾಲೆಂಜಿಂಗ್ ಆಗಿತ್ತು. ಅಂದ್ರೆ ಕೊರೋನಾ ಎಲ್ಲ ಬಂತು ಮಧ್ಯದಲ್ಲಿ, ಎಷ್ಟೋ ಡಿಫಿಕಲ್ಟಿ ಇದ್ರು ಸಹ ಅದನ್ನು ಒಂದು ಸಿಂಪಲ್ ಆಗಿ ಪಾಸಿಟಿವ್ ಆಗಿ ತಗೊಂಡು ಎಂಜಾಯ್ ಮಾಡಿಕೊಂಡು ಕಲಿತಿದ್ವಿ. ಕೋಟಿ ಮಾಡಿಕೊಂಡು ಒಳ್ಳೆ ರೀತಿ ನಡೆಸ್ತಿದ್ವಿ. ಓಕೆ, ಸೊ ಖುಷಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಿ ನಿಮ್ಮ ಫ್ರೆಂಡ್ ನ ಬಗ್ಗೆ? ಅಂದ್ರೆ ನಾನು ಆಗ್ಲೇ ಹೇಳ್ದೆ, ನಮ್ದು ಆಕ್ಚುಲಿ ಫನ್ನಿ ಫ್ರೆಂಡ್ಶಿಪ್. ಅಂದ್ರೆ ಫ್ರೆಂಡ್ ಗ್ರೂಪೇ ಒಂಥರ ಫುಲ್ ಸ್ಟೂಡಿಯಸ್ ಅಂತಲ್ಲ, ನಮ್ದು ಒಂದು ಫ್ರೆಂಡ್ ಗ್ರೂಪ್ ಇದ್ದದ್ದು. ಸೀರಿಯಸ್ ಇಲ್ಲ ಆತರ ಏನಲ್ಲ. ಕಲಿಬೇಕು, ಎಷ್ಟು ಬೇಕೋ ಅಷ್ಟು ಕಲಿಬೇಕು. ಪ್ಲಸ್ ನಾವು ಏನೆಲ್ಲ ಎಂಜಾಯ್ ಮಾಡ್ಬೇಕು, ಲೈಕ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದ್ರಲ್ಲಿ ಕೂಡ ತುಂಬಾ ಇದಿದ್ವಿ. ಅಂದ್ರೆ ಇವರು ಕಾಲ್ ಮಾಡಿದವರು ತುಂಬಾ ಬೆಸ್ಟ್ ಫ್ರೆಂಡ್ ನಂದು. ಅಂದ್ರೆ ಲೈಕ್ ಫೀಲ್ಡ್ ವಿಸಿಟ್ ಆಗಿರ್ಬೋದು, ಫೀಲ್ಡ್ ಟ್ರಿಪ್ ಆಗಿರ್ಬೋದು, ನಾಲೆಜ್ ಅನ್ನ ಶೇರ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದ್ರು. ಅಂದ್ರೆ ಅವರಿಗೆ ಏನ್ ಗೊತ್ತಿದೆಯೋ ನಮಗೆ ಇದ್ ಮಾಡ್ತಾ ಇದ್ದದ್ದು, ನಮಗೆ ಏನು ಸ್ವಲ್ಪ ಗೊತ್ತಿದೆಯೋ ಅವರಿಗೆ ಇದ್ ಮಾಡ್ತಾ ಇದ್ದದ್ದು. ಹಾಗೆ ಎಕ್ಸ್ಚೇಂಜ್ ಆಫ್ ನಾಲೆಜ್. ಸೊ ನಮಗೆ ಅದು ತುಂಬಾ ಹೆಲ್ಪ್ಫುಲ್ ಆಯ್ತು ಬೆಳಿಲಿಕ್ಕೆ, ಮತ್ತೆ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಬರೀಲಿಕ್ಕೆ. ಸೊ ಬಹುಶಃ ಎಲ್ಲರೂ ಸೇರಿಕೊಂಡು ಎಲ್ಲವನ್ನು ಕಲಿತುಕೊಂಡು ಒಂದು ಸಾಧನೆಯನ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಎಸ್, ಥ್ಯಾಂಕ್ ಯು ವಿಖ್ಯಾತ್ ಅವರೇ. ಬೇರೆ ಏನಾದ್ರು ಹೇಳುವಂತದ್ದು ಇದೆಯಾ ಇವರ ಬಗ್ಗೆ? ಮತ್ತೆ ಏನಿಲ್ಲ, ಅಂತ ಹೇಳಿ ಸಿಂಪ್ಲಿಸಿಟಿ ನೇಚರ್. ಮತ್ತೆ ಅವರು ಯಾವ್ದ್ರ ಪರ್ಫೆಕ್ಷನ್ ಇದ್ದ ರೆಕಾರ್ಡ್ ಮಾಡೋದ್ರಲ್ಲಿ, ಬ್ಯಾಕ್ ಮಾಡುದ್ರಲ್ಲಿ ಅದೆಲ್ಲ ಪರ್ಫೆಕ್ಟ್ ಆಗಿತ್ತು. ಸೊ ಸಿನ್ಸಿಯರ್ ಕೊಟ್ಟ ಕಾರಣಕ್ಕಾಗಿ ಅವರಿಗೆ ರೀಚ್ ಆಗ್ತಾ ಅಂತ ಹೇಳ್ತೇನೆ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ವಿಖ್ಯಾತ್ ಅವರೇ, ಕರೆ ಮಾಡಿ ಮಾತನಾಡಿದಕ್ಕೆ, ತಮ್ಮ ಗೆಳೆಯನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡದಕ್ಕಾಗಿ. ಪರ್ಫೆಕ್ಷನ್ ಅನ್ನ ಎಲ್ಲದರಲ್ಲೂ ಹುಡುಕ್ತೀರಿ, ಜೊತೆಗೆ ಸರಳ ಸ್ವಭಾವ ಅನ್ನುವಂಥದ್ದನ್ನ ಹೇಳ್ತಾ ಇದ್ರಿ. ಬಹುಶಃ ನಾವು ಕೂಡ ಅದನ್ನ ಇಲ್ಲಿ ಗಮನಿಸಬಹುದು. ನೀವು ಹೇಳ್ತಾ ಇದ್ರಿ ಝುವಾಲಜಿಯ ಬಗ್ಗೆ ಯಾಕೆ ಇಂಟ್ರೆಸ್ಟ್ ಬಂತು ಅಂದ್ರೆ, ಅದು ನಾವು ಒಂದು ರೀತಿ ಪ್ರಾಕ್ಟಿಕಲ್ ಆಗಿ ನೋಡಿಕೊಂಡು ಅದನ್ನ ಕಲಿತುಕೊಂಡು ನಾವು ಕಲಿಯುವಂತ ವಿಚಾರಗಳನ್ನುವಂಥದ್ದು ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಿದ್ರೆ ಹೇಳ್ತಾ ಇದ್ರಿ, ಮುಂದುವರ್ಸೋದಿದ್ರೆ ಅದನ್ನು. ಅಂದ್ರೆ ನಮಗೆ ಆಕ್ಚುಲಿ ನಮ್ಮ ಬ್ಯಾಚ್ ಆಕ್ಚುಲಿ ಕೋವಿಡ್ ಬ್ಯಾಚ್ ಅಂತಲೇ ಫೇಮಸ್. ನೀವು ಅನ್ಕೊಳ್ಬಹುದು 2020 ಒಂದು ಕೊರೋನಾ ಬಂದು ಯಾವ ರೀತಿ ಎಲ್ಲ ಇನ್ಫ್ಲುಯೆನ್ಸ್ ಆಯ್ತು ಅಂದ್ರೆ ಸ್ಟೂಡೆಂಟ್ಸ್ ಇದರಿಂದ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ಬೇಕಿದ್ರೆ ನಮಗೆ ಆಕ್ಚುಲಿ ಸ್ಟೂಡೆಂಟ್ಸ್ಗೆ ತುಂಬಾ ಲಾಸ್, ಎಸ್ಪೆಷಲಿ ಲೈಫ್ ಸೈನ್ಸ್ ಫೀಲ್ಡ್ ಅಲ್ಲಿ ಯಾರೆಲ್ಲ ಇದ್ರು. ಫಾರ್ ಎಕ್ಸಾಂಪಲ್ ಈಗ MCOM ಆಗಿರ್ಬೋದು ಅಥವಾ ಬೇರೆ ಯಾವ ರೀತಿ ಅಂದ್ರೆ ಸೈನ್ಸ್ ಹೊರತುಪಡಿಸಿ ಯಾವ ಫೀಲ್ಡ್ ಇದೆ ಅವರಿಗೆಲ್ಲ ಆದ್ರೆ ಥಿಯರಿ ಜಾಸ್ತಿ, ಅಂದ್ರೆ ಅವರದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ ತರದ್ದು ಓರಿಯೆಂಟೆಡ್ ಹೋಗ್ತದೆ. ನಮಗೆ ಯಾಕಂದ್ರೆ
ಲೈಕ್ ಪ್ರಾಕ್ಟಿಕಲ್ ಅಪ್ರೋಚ್ ಜಾಸ್ತಿ ಇರೋದ್ರಿಂದ ನಮಗೆ ಅದು ತುಂಬಾ ಕಷ್ಟ ಆಯ್ತು. ಆ ಪೀರಿಯಡ್ ಅಲ್ಲಿ ಕೂಡ ನಮ್ಮ ಲೆಕ್ಚರ್ಸ್ ಅಂತೆ ತುಂಬಾ ಕಾರ್ಪೊರೇಟ್ ಮಾಡಿದ್ರು. ಅಂದ್ರೆ ನಮಗೆ ನಾವು ಇರುವ ಕಡೆಯಲ್ಲಿ ನಮಗೆ ಒಂದೊಂಥರ ಫೀಲ್ಡ್ ವರ್ಕ್ ಕೊಟ್ಟು ಅಬ್ಸರ್ವೇಷನ್ ಪ್ಲಸ್ ಅದೆಲ್ಲ ತುಂಬಾ ನಮ್ಗೆ ಹೆಲ್ಪ್ ಆಯ್ತು. ಅಂದ್ರೆ ಸಬ್ಜೆಕ್ಟ್ ಇಂದ ಡಿವಿಯೇಟ್ ಆಗಿದ್ದೀವಿ ಅಂತ ನಮ್ಗೆ ಎಲ್ಲಿ ಕೂಡ ಫೀಲ್ ಆಗ್ಲಿಲ್ಲ. ಮತ್ತೆ ಝುವಾಲಜಿ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ಜಸ್ಟ್ ಡಿಸೆಕ್ಷನ್ ಮಾತ್ರ ಅಲ್ಲ, ಲೈಕ್ ಬೇರೆ ಪ್ರಾಕ್ಟಿಕಲ್ ಅಪ್ರೋಚ್. ಫಾರ್ ಎಕ್ಸಾಂಪಲ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲೇ ತಗೊಳ್ಳೋದಿದ್ರೆ ನಮ್ದು DST ಇದಿದೆ, ಗ್ರಾಂಟ್ ಆಗಿರುವಂತಹ ಒಂದು ಸಪರೇಟ್ ಲ್ಯಾಬೊರೇಟರಿ ಇದೆ. ಫಾರ್ ಎಕ್ಸಾಂಪಲ್ ಹೈಯರ್ ಇದಕ್ಕೆ ಎಲ್ಲ ಕೂಡ ಅಲ್ಲಿ ರೇಡಿಯೇಷನ್ ಸ್ಟಡೀಸ್ ಆಗಿರ್ಬೋದು, ಲೈಕ್ ತಳಿ ವಿಜ್ಞಾನ, ಈ ತರ ಬೇರೆ ಬೇರೆ ಬ್ರಾಂಚಸ್ ಇದ್ದು ಸ್ಟಡಿ, ಇದಕ್ಕೆ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅಂದ್ರೆ ಜಸ್ಟ್ ಲೈವ್ ಡೆಮೋ ಕೊಡುವ ಬದಲು ನಮಗೆ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಯಾವ ರೀತಿ ಎಲ್ಲ ಅಂದ್ರೆ ಇದೆಲ್ಲ ರಿಯಾಕ್ಷನ್ಸ್ ಆಗ್ತದೆ, ಯಾವ ರೀತಿ ಸೆಲ್ಸ್ ಅಥವಾ ಜೀವ ಕೋಶಗಳಿರ್ತದೆಲ್ಲ ಅದರಲ್ಲಿ ಯಾವ ರೀತಿ ಮಾಡಿಫಿಕೇಶನ್ ಬರ್ತದೆ, ಪ್ಲಸ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಲಮೈನರ್ ಏರ್ ಫ್ಲೋ ಆಗಿರ್ಬೋದು, ನೆಕ್ಸ್ಟ್ ಇನ್ಕ್ಯುಬೇಟರ್, ಪ್ಲಸ್ ಎಲೆಕ್ಟ್ರೋಫೋರೆಟಿಕ್ ಚೇಂಬರ್, ಅಡ್ವಾನ್ಸ್ಡ್ ಇದು ಆಗಿರುತ್ತೆ. ಇದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಈಗಿದ್ದು ಕರೆಂಟ್ ಟ್ರೆಂಡ್ಸಿಗೆ ಅಂದ್ರೆ ನಮಗೆ ಒಟ್ಟೊಟ್ಟಿಗೆ ಕಲಿಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. PhD ಸ್ಟೂಡೆಂಟ್ಸ್ ಇರ್ತಾರೆ ನಮ್ಮೊಟ್ಟಿಗೆ, ಅವರು ಕಲಿತಾರೆ, ಅವ್ರ ಜೊತೆ ನಮಗೂ ಕಲಿಸ್ತಾರೆ. ಸೊ ಅದು ಒಂಥರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಆ ರೀತಿ. ಸೊ ಅದೆಲ್ಲ ನಿಮಗೆ ಹೆಲ್ಪ್ ಆಗಿದೆ. ಬಹುಶಃ ಕೋವಿಡ್ ಟೈಮಲ್ಲಿ ನೀವು ಏನೆಲ್ಲ ಕಳೆದುಕೊಳ್ತೀರಿ ಅನ್ನುವಂತ ಒಂದು ಫೀಲ್ ಇತ್ತು, ಬಹುಶಃ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಹೆಲ್ಪ್ ಆಗಿದೆ. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಮತ್ತೆ ಮುಂದುವರಿಸೋಣ. ಹಲೋ ಹಲೋ, ನಮಸ್ತೆ. ನವೀನ್ ಅವರು? ನಮಸ್ತೆ. ಹೌದು, ಹೇಳಿ ಸರ್. ನಮ್ಮ ಊರಿನ ಯುವಕ ಸಾಧನೆಯನ್ನ ಮಾಡಿದ್ದಾರೆ. MSc ಹರ್ಷಿತ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ತುಂಬಾ ಖುಷಿಯಾಗಿದೆ. ಈಗ MSc ಆಯ್ತು, ಮುಂದಕ್ಕೆ ಯಾವ ವಿಷಯದಲ್ಲಿ ಸಂಶೋಧನೆ ಮಾಡ್ತೀರಿ ಅಂತ ಸ್ವಲ್ಪ ಏನಾದ್ರೂ ನೀವು ಹೇಳಿದ್ರೆ ನಮಗೆ ತುಂಬಾ ಇನ್ನಷ್ಟು ಖುಷಿ ಆಗ್ತದೆ ಅಂತ. ಹರ್ಷಿತ್ ಅವರೇ? ಸರ್ ಆಕ್ಚುಲಿ ನನಗೆ ಟೀಚಿಂಗ್ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಇನ್ನೊಬ್ಬರಿಗೆ ಕಲಿಸುದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ನಂದು ಫೋಕಸ್ ಹೇಗಿತ್ತು ಅಂತ ಹೇಳಿದ್ರೆ BSc ಆಗ್ಬೇಕು, BSc ಆಗಿ ಈ ಸಬ್ಜೆಕ್ಟ್ ಅಲ್ಲೇ MSc ಮಾಡ್ಬೇಕು, ನೆಕ್ಸ್ಟ್ B.Ed ಅನ್ನೊಂದು ಕಂಪ್ಲೀಟ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಟೀಚಿಂಗ್ಗೆ ಹೋಗುವವರಿಗೆ ನನ್ನ ಅನಿಸಿಕೆ ಪ್ರಕಾರ B.Ed ತುಂಬಾ ಇಂಪಾರ್ಟೆಂಟ್. ಜಸ್ಟ್ ನಾವು ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ತದೆ ನಾವು ಏನ್ ಹೇಳಿದ್ರು ಅದು ತಪ್ಪಾಗ್ತದೆ. ಅಂದ್ರೆ ಅವರ ಸೈಕಾಲಜಿಯನ್ನು ಸಹ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಸೊ ಅದಕ್ಕೆ ನಂಗೆ B.Ed ತುಂಬಾ ಅವಶ್ಯಕ ಅಂತ ಅನಿಸ್ತು ಈ ಪಾಯಿಂಟ್ ಅಲ್ಲಿ. ಸೊ ನಾನೀಗ B.Ed ಅನ್ನ ಪರ್ಸ್ಯೂ ಮಾಡ್ತಾ ಇದ್ದೇನೆ ವಿವೇಕಾನಂದ B.Ed ಕಾಲೇಜಲ್ಲಿ. ತದನಂತರ ನಂಗೆ ಝುವಾಲಜಿಯಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟು, ಎಸ್ಪೆಷಲಿ ಎಂಟಮಾಲಜಿ, ಕೀಟಶಾಸ್ತ್ರದಲ್ಲಿ. ಹೌದು, ಅದರಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಉಂಟು. ಸೊ ಅದರಲ್ಲಿ ಮಾಡ್ಬೇಕಂತ ಇಚ್ಛೆಯನ್ನು ಹೊಂದಿದ್ದೇನೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಒಳ್ಳೆ ಸಂಶೋಧಕ ಮತ್ತೆ ಒಳ್ಳೆ ಅಧ್ಯಾಪಕ ಆಗಬೇಕು ನೀವು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಆಶೀರ್ವಾದ ಇರ್ಲಿ ಹೀಗೆ. ಖಂಡಿತ ಖಂಡಿತ, ನಾವು ನಿಮ್ಮ ಜೊತೆಗಿದ್ದೇವೆ. ತಾವು ಕೂಡ ಒಂದು ರೀತಿಯ ಸಾಧಕರೇ ಸರ್. ತಾವು ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು ಕೂಡ ಆಗಿದ್ದೀರಿ. ಅಂದ್ರೆ ಬಹುಶಃ ಈ ರೀತಿಯ ವಿದ್ಯಾರ್ಥಿಗಳಿಗೆ ಅಥವಾ ಇಂತಹ ಸಾಧನೆಯನ್ನ ಮಾಡುವಂತವರಿಗೆ ನಿಮ್ಮ ಒಂದು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ತಾವು ಹೇಳೋದಕ್ಕೆ ಬಯಸೋದಿದ್ರೆ? ಅಲ್ಲ, ತುಂಬಾ ಖುಷಿ ಆಗ್ತದೆ ನಮ್ಮ ಮಕ್ಕಳೆಲ್ಲ ಸಾಧನೆ ಮಾಡಿಕೊಂಡು ಹೀಗೆ ಮುಂದಕ್ಕೆ ಬರುವಾಗ. ರ್ಯಾಂಕ್ ಏನು ಅದು ಒಂದು ಘಟ್ಟ, ಒಂದು ಆರಂಭಿಕ ಒಂದು ಹಂತದ್ದು. ಈ ಮೂಲಕ ಸ್ಫೂರ್ತಿ ಪಡ್ಕೊಂಡು ಇವರು ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು, ಮುಂದಕ್ಕೆ ಸಂಶೋಧನೆ ಮಾಡಬೇಕು, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ಲಿಕ್ಕೆ ಅವಕಾಶ ಇದೆ ಅವರಿಗೆ. ಇದು ಎಳೆಯರಿಗೆಲ್ಲ ಸ್ಫೂರ್ತಿ ಆಗಬೇಕು. ಹೀಗೆ ಸರ್, ತಮ್ಮಂತ ಅವರ ಮಾರ್ಗದರ್ಶನಗಳು ಕೂಡ ಅದಕ್ಕೆ ಬೇಕಾಗುತ್ತೆ ಅನ್ನುವಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ ಖಂಡಿತ, ಕರೆ ಮಾಡಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡದಕ್ಕಾಗಿ. ನವೀನ್ ಮರಿಕಿ ಅವರು ಕಾಲ್ ಮಾಡಿದ್ರು. ಸೊ ಬಹುಶಃ ನಾನು ಆಗ ಸ್ವಲ್ಪ ಕವರ್ ಮಾಡಿದ ವಿಚಾರಕ್ಕೆ ಬರ್ತೇನೆ. ಸೈನ್ಸ್ ಅನ್ನುವಂಥದ್ದು ಟಫ್ ಅನ್ನುವಂಥ ಒಂದು ಫೀಲ್ ಅನ್ನು ನಾವು ನೋಡ್ಬೋದು. ಬಹುಶಃ ಮನಸ್ಸಿಟ್ಟು ಓದಿದ್ರೆ ಅಥವಾ ಆ ವಿಷಯದಲ್ಲಿ ಆಸಕ್ತಿ ಇದ್ರೆ ಯಾರು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನುವಂಥದ್ದಕ್ಕೆ ತಾವು ಕೂಡ ಒಂದು ಸಾಕ್ಷಿಯಾಗಿದ್ದೀರಿ ಅನೇಕ ನಿದರ್ಶನಗಳ ಜೊತೆಗೆ. ಸೊ ಆ ಸೈನ್ಸ್ ಅಂದ್ರೆ ಟಫ್ ಅಂತ ಹೇಳುವಂತವರಿಗೆ ನೀವು ಏನ್ ಹೇಳ್ತೀರಿ ಅಂತ? ಸೈನ್ಸ್ ಟಫ್ ಅಲ್ಲ. ಟಫ್ ನೋಡಿದ್ರೆ ಎಲ್ಲ ಸಬ್ಜೆಕ್ಟ್ ಕೂಡ ಟಫ್, ಕಾಮರ್ಸ್ ಕೂಡ ಟಫ್, ಆರ್ಟ್ಸ್ ಕೂಡ ಟಫ್. ಲೈಕ್ ನಮ್ಮ ಪರಿಶ್ರಮ ಬೇಕು, ನಮ್ದು ಕಂಟಿನ್ಯೂಸ್ ಅದರಲ್ಲಿ ಇದ್ಬೇಕು. ಹಾಗಂತ ಹೇಳಿ ನನ್ನ ಒಪಿನಿಯನ್ ಪ್ರಕಾರ ಖಾಲಿ ಕಲಿಯುವುದು ಮಾತ್ರ ಅಂತಲ್ಲ.
ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ನಮ್ಮ ವಿದ್ಯಮಾನಗಳು ಏನ್ ನಡೀತಾ ಇದೆ, ನಮ್ಮ ದೇಶದಲ್ಲಿ ಆಗಿರ್ಬೋದು, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ನಡೀತಾ ಇದೆ, ಇದೆಲ್ಲ ಕೂಡ ಬೇಕು. ಸ್ಟಡೀಸ್ ಕೂಡ ಇಂಪಾರ್ಟೆಂಟೇ, ಸ್ಟಡೀಸ್ ಒಟ್ಟಿಗೆ ಎಲ್ಲ ಕೂಡ ಗೊತ್ತಿರಬೇಕು. ಜಸ್ಟ್ ನೀವು ನಾಳೆ ಸ್ಟಡೀಸ್ ಕಂಪ್ಲೀಟ್ ಆಗಿ ಒಂದು ಇಂಟರ್ವ್ಯೂ ಅಥವಾ ಯಾವ್ದಾದ್ರು ಫೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಸ್ಟಡೀಸ್ ಅಲ್ಲಿ ಏನಿತ್ತು ಅದನ್ನ ಯಾರು ಕೇಳಲ್ಲ. ಲೈಕ್ ನಿಮ್ಗೆ ಎಷ್ಟು ನಾಲೆಜ್ ಇದೆ, ಎಷ್ಟು ಸ್ಕಿಲ್ ಇದೆ ಅದನ್ನ ಕೇಳ್ತಾರೆ ಹೊರತು ನಿಮ್ಗೆ ಸ್ಟಡೀಸ್ ಅಲ್ಲಿ ಈ ರಿಯಾಕ್ಷನ್ ಏನಾಗ್ತದೆ ಆತರ ಕೇಳ್ಬೋದು, ಅದು ಸೆಕೆಂಡ್ರಿ. ಬಟ್ ಪ್ರೈಮರಿ ಅವ್ರದ್ದು ಇಂಪಾರ್ಟೆನ್ಸ್ ಯಾವಾಗ್ಲೂ ಕೂಡ ನಮ್ಮ ಸ್ಕಿಲ್ ನ ಮೇಲೆ ಇರ್ತದೆ. ಸೊ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಬೇಕು. ಯಾವುದು ಕೂಡ ಟಫ್ ಅಲ್ಲ, ಹಾಗೆ ಯಾವುದು ಕೂಡ ಈಸಿಯೂ ಅಲ್ಲ. ಸೊ ಕಂಟಿನ್ಯೂಸ್ ನಮ್ದು ಪರಿಶ್ರಮ ಬೇಕು ಹಾಗೆ. ಓಕೆ, ನಾವು ಮಾತಾಡೋಣ, ಇನ್ನೊಂದಷ್ಟು ವಿಚಾರಗಳಿದೆ. ಬಹುಶಃ ಮುಖ್ಯವಾಗಿ ಈ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರಿಗೆ ಇರುವಂತಹ ಗೊಂದಲಗಳನ್ನು ನಿವಾರಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ತಮ್ಮ ಮೂಲಕವೇ ನಾನು ಮಾಡ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮವನ್ನ ತೆಗೆದುಕೊಳ್ತೇನೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.
ಮತ್ತೊಮ್ಮೆ ಸ್ವಾಗತ ಸುದ್ದಿ ಟ್ಯಾಲೆಂಟ್ ಕಾರ್ನರ್ ಇವತ್ತಿನ ವಿಶೇಷ ಸಂಚಿಕೆಗೆ. ಈಗಾಗಲೇ ನಾವು ಮಂಗಳೂರು ವಿಶ್ವವಿದ್ಯಾನಿಲಯ ನಡೆಸಿದಂತಹ MSc ಅನ್ವಯಿಕ ಪ್ರಾಣಿಶಾಸ್ತ್ರ ಪರೀಕ್ಷೆಯಲ್ಲಿ ಚಿನ್ನದ ರ್ಯಾಂಕಿನ ಜೊತೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ಪುತ್ತೂರಿನ ಪ್ರತಿಭೆ ಹರ್ಷಿತ್ ಕುಮಾರ್ ಕೂರೇಲ್ ಅವರ ಜೊತೆಗೆ ವಿಶೇಷವಾದ ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. ಅನೇಕ ಉಪಯುಕ್ತ ಮಾಹಿತಿಗಳನ್ನು ಅವರು ಕೊಡ್ತಾ ಇದ್ದಾರೆ. ಬಹುಶಃ ಇದು ಮುಂದಕ್ಕೆ ಈ ಒಂದು ವಿಜ್ಞಾನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಬಯಸುವಂತವರಿಗೆ ಖಂಡಿತವಾಗ್ಲೂ ಒಂದು ಮಾಹಿತಿಯನ್ನು ಇದು ಒದಗಿಸುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೀಕ್ಷಕರೇ, ತಾವು ಕರೆ ಮಾಡಿ ಮಾತನಾಡಬಹುದು, ಇವರ ಒಂದು ಸಾಧನೆಗೆ ಅಭಿನಂದನೆಯನ್ನ ಸಲ್ಲಿಸಬಹುದು. ಜೊತೆಗೆ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳು ಗೊಂದಲಗಳಿದ್ರೆ ಅದನ್ನು ಕೂಡ ಮಾತನಾಡಿ ಬಗೆಹರಿಸಿಕೊಳ್ಬಹುದು. ತಾವು ಕಾಲ್ ಮಾಡಬೇಕಾದಂತಹ ಸಂಖ್ಯೆ ಈಗಾಗಲೇ ತಮ್ಮ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ, ಹರ್ಷಿತ್ ಅವರೇ, ಮತ್ತೆ ನಾವು ಮಾತುಕತೆಯನ್ನ ಮುಂದುವರಿಸೋದಿದ್ರೆ, ಈಗಾಗಲೇ ತಾವು ಹೇಳಿದ್ರಿ ಒಂದು ಹಂತದಲ್ಲಿ ಈ MSc ಮಾಡೋದ್ರಿಂದ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಉನ್ನತ ಸ್ನಾತಕೋತ್ತರ ಶಿಕ್ಷಣ ಪಡೆಯುವುದರಿಂದ ಸಾಕಷ್ಟು ಉದ್ಯೋಗಾವಕಾಶಗಳ ಆಗರವೇ ತೆರೆದುಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಹೆಚ್ಚಿನವರಿಗೆ ಈಗಾಗಲೇ ಅಥವಾ ಒಂದು ಇರುವಂತಹ ಕಲ್ಪನೆ ಏನು ಅಂತ ಹೇಳಿದ್ರೆ ಐದರ್ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಅನ್ನುವಂಥದ್ದು. ಸೊ ಆ ಜಾಬ್ ಸಿಗ್ನಿಫಿಕೆನ್ಸ್ ನ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡೋದಿದ್ರೆ. ಅಂದ್ರೆ ಸೈನ್ಸ್, ಹೌದು, ಸೈನ್ಸ್ ನಿಂದ ಪದವಿಯನ್ನ ಪಡೆದು ಹೊರಬಂದವರಿಗೆ ಫಸ್ಟ್ ಆಫ್ ಆಲ್ ಸೈನ್ಸ್ ಅನ್ನುವಂಥದ್ದೇ ಒಂದು ಕಾಂಪ್ಲೆಕ್ಸ್. ಸೊ ಒಂದೇ ಸೈನ್ಸ್ ಅಂತ ಹೇಳಿದ್ರೆ ಒಂದೇ ಸಬ್ಜೆಕ್ಟ್ ಅಲ್ಲ. ಮುಂದುವರಿಸೋಣ. ಕಾಲರ್ ಇದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ. ಧನ್ಯಶ್ರೀ ಅವರು? ಹೌದು. ಎಸ್, ಮಾತಾಡಿ ಮೇಡಮ್. ಹರ್ಷಿತ್ ಅವರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಓಕೆ, ಕಂಗ್ರಾಚುಲೇಷನ್ಸ್ ಹರ್ಷಿತ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಾ ಇದೆ ಅವರ ಸಾಧನೆ ಬಗ್ಗೆ? ತುಂಬಾ ಖುಷಿ ಆಗ್ತಿದೆ. ಓಕೆ, ಏನ್ ಹೇಳ್ತೀರಿ? ತಾವು ಕೂಡ ಇವರ ಗೆಳೆಯರ ಬಳಗದಲ್ಲಿ ಸೇರಿಕೊಂಡಿರುವಂತವರು. ಹೌದು, ತುಂಬಾ ಹತ್ತಿರದ ಗೆಳತಿ ಅಂತ ಹೇಳ್ಬೋದು. ಓಕೆ, ಅವರಿಗೆ ಈ ಅಂಗೀಕಾರ ಸಿಕ್ಕಿದ್ರೆ ತುಂಬಾ ಸಂತೋಷ ಆಗ್ತಿದೆ. 100% ಇದಕ್ಕೆ ಅರ್ಹ ಎಂದು ಹೇಳ್ಬೋದು. ಅವರ ಹಾರ್ಡ್ ವರ್ಕ್ ನ ಪ್ರತಿಫಲವಾಗಿ ಸಿಕ್ಕಿದೆ ಇದು. ಓಕೆ, ಹಾರ್ಡ್ ವರ್ಕ್ ಹೆಮ್ಮೆ ಆಗ್ತಿದೆ ನನಗೆ. ನನ್ ಗೆಳೆಯನಿಗೆ ರ್ಯಾಂಕ್ ಬಂದಿದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದಕ್ಕೋಸ್ಕರ. ಓಕೆ, ಓಕೆ, ಅಂದ್ರೆ ಸೈನ್ಸ್ ಫೀಲ್ಡ್ ಅಲ್ಲಿ PG ತಕೊಳ್ಳೋದು ಬಾಯ್ಸ್ ಎಲ್ಲ ಕಡಿಮೆ. ಆದ್ರೆ ಇದ್ರೂ ಸಹ ಓಕೆ ನಾನು ತಕೊಂಡಿದ್ದೇನೆ ಅಂತ PG ಮಾಡುವವರೇ ಇರುವುದು. ಆದ್ರೆ ಇವಾಗ ಹಾಗಲ್ಲ, ಆ ಪೋಸ್ಟ್ ಗೆ ಅದರದ್ದೇ ಆದ ಮರ್ಯಾದೆ ಕೊಟ್ಟು 100% ಟ್ರೈ ಮಾಡಿದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅನ್ಕೊಂತದೆ ನಂಗೆ. ಓಕೆ, ತುಂಬಾ ಸಂತೋಷ ಆಗ್ತಿದೆ. ಓಕೆ, ಥ್ಯಾಂಕ್ ಯು. ಪ್ರತಿಕ್ರಿಯೆ? ಅವ್ರು ಹೇಳಿದ್ರು ಹಾರ್ಡ್ ವರ್ಕ್ ಅಂತ ಏನಿಲ್ಲ. ಅಂದ್ರೆ ನಾವು ಆಕ್ಚುಲಿ ಅಂದ್ರೆ ಫುಲ್ ಒಂಥರ ಜೋರ್ ನಮ್ದು ಫ್ರೆಂಡ್ಸ್ ಗ್ರೂಪ್ ಅಂತ ಹೇಳಿದ್ರೆ ಹೈಪರ್ ಆಕ್ಟಿವ್ ನಮ್ದು. ಅಂದ್ರೆ ಸಬ್ಜೆಕ್ಟ್ ನ ಮೇಲೆ ಇಂಟ್ರೆಸ್ಟ್ ಇತ್ತಂತ ಅಷ್ಟೇ. ಅಂದ್ರೆ ಅವ್ರು ಹೇಳಿದ್ದು ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಹಾಗೆ ಅವರಿಗೂ ಕೂಡ ಬೆಸ್ಟ್ ವಿಶಸ್ ಅವರ ಫ್ಯೂಚರ್ಗೆ. ಓಕೆ, ಧನ್ಯಶ್ರೀ ಅವರೇ, ತಮಗೂ ಕೂಡ ಶುಭಾಶಯಗಳನ್ನ ಕೋರಿದ್ದಾರೆ. ಬಹುಶಃ ತಾವು ಕಾಲ್ ಡಿಸ್ಕನೆಕ್ಟ್ ಮಾಡಿದ್ದೀರಿ. ಧನ್ಯವಾದಗಳು ಕರೆಯನ್ನ ಮಾಡಿ ಮಾತನಾಡಿದ್ದಕ್ಕೆ. ಎಸ್, ಕಂಟಿನ್ಯೂ ಮಾಡೋದಿದ್ರೆ, ಅಂದ್ರೆ ಸೈನ್ಸ್ ಈಗ PUC ಅಲ್ಲಿ ನೀವು ಸೈನ್ಸ್ ನೀವು ಇಂಟ್ರೆಸ್ಟ್ ಮೇಲೆ ತಕೊಂಡಿದ್ರೆ, ಈಗ ಸೈನ್ಸ್ ಅಲ್ಲಿ ಫಸ್ಟ್ ಆಪರ್ಚುನಿಟಿ ಏನಂತ ಹೇಳಿದ್ರೆ, ಈಗ 95 ಕಟ್ ಆಫ್ ಇದ್ದವರಿಗೆ 95% ಗವರ್ಮೆಂಟ್ ಸೆಕ್ಟರ್ ಇಂದ VA ಪೋಸ್ಟ್ ಎಲ್ಲ ಕರೀತಾರೆ. ಸೊ ಅದಕ್ಕೆ ಟ್ರೈ ಮಾಡಿ. ಅಂದ್ರೆ ಎಲ್ರಿಗೆ ಆ ಆಪರ್ಚುನಿಟಿ ಸಿಗುದಿಲ್ಲ. ಅಂದ್ರೆ ಲ್ಯಾಕ್ ಅಲ್ಲಿ ಒಂದು ಸ್ವಲ್ಪ ಜನಕ್ಕೆ ಸಿಗ್ಬೋದು, ಅದಕ್ಕೆ ಟ್ರೈ ಮಾಡಿ. ಮತ್ತೆ ನೀವು MBBS ಇಂಜಿನಿಯರಿಂಗ್ ಅಥವಾ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಥವಾ ಬೇಸಿಕ್ ಸೈನ್ಸ್ ಕೋರ್ಸಸ್ ಡಿಗ್ರಿ ಆಗಿರ್ಬೋದು, ಹೀಗೆಲ್ಲ ಮಾಡಿದ್ರೆ MBBS ಗೊತ್ತು ನಿಮಗೆ, MBBS ಮಾಡಿ ಕೂಡ ನೀವು ಹೈಯರ್ ಡಾಕ್ಟರ್ ಲೆವೆಲ್ಗೆ ಹೋಗ್ಬೋದು ಅಥವಾ ರಿಸರ್ಚ್ ಫೀಲ್ಡ್ಗೆ ಸಹ ಹೋಗ್ಬೋದು. ಇಂಜಿನಿಯರಿಂಗ್ ಅಲ್ಲಿ ಬೇರೆ ಬೇರೆ ಬ್ರಾಂಚ್ ಇದೆ, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಂಗೆ. ಲೈಕ್ ಈ ಬೇಸಿಕ್ ಸೈನ್ಸಸ್ ಫಾರ್ ಎಕ್ಸಾಂಪಲ್ ಲೈಫ್ ಸೈನ್ಸಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಅದಕ್ಕೆ ಅದರದೇ ಆದ ಇಂಪಾರ್ಟೆನ್ಸ್ ಇದೆ. ಜಸ್ಟ್ ಒಂದು ಅದನ್ನ ಕಲ್ತು ಲೆಕ್ಚರರೇ ಆಗುದು ಅದಲ್ಲ, ಬೇರೆ ಬೇರೆ ಫೀಲ್ಡ್. ಫಾರ್ ಎಕ್ಸಾಂಪಲ್ ಕಂಪನೀಸ್, ಲೈಫ್ ಸೈನ್ಸ್ ಅಲ್ಲಿ ಬೇರೆ ಬೇರೆ ಹೈ ಲೆವೆಲ್ ಕಂಪನೀಸ್, ಬಯೋಕಾನ್ ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಪ್ರೊಡಕ್ಷನ್ ಅಲ್ಲಿ ನಂಬರ್ 1 ಇದೆ ಇಂಡಿಯಾದಿಂದ ಬಂದಿರುವಂತದ್ದು ಬಯೋಕಾನ್ ಕಂಪನಿ ಆಗಿರ್ಬೋದು, ಯುರೋಫಿನ್ ಅಡ್ವಿನೆಸ್ ಆಗಿರ್ಬೋದು, ನೆಕ್ಸ್ಟ್
ಸಿಂಜಿನ್ ಬಯೋಟೆಕ್ನಾಲಜಿ ಕಂಪನಿ ಆಗಿರ್ಬೋದು, ಬೇರೆ ಬೇರೆ ಇದೆ. ನಂಗೆ ಈಗ ಕೆಲವು ಈಗ ಈ ಮೂಮೆಂಟಿಗೆ ಹೇಳ್ಬೋದು ಅಷ್ಟೇ. ಸೊ ಇವರು ಇಯರ್ಲಿ ಅಥವಾ ಒಂದು 6 ಮಂತ್ ಟರ್ಮ್ ಅಲ್ಲಿ ಎಲ್ಲ ಗ್ರಾಜುಯೇಟ್ಸ್ಗೆ ಅಥವಾ ಪೋಸ್ಟ್ ಗ್ರಾಜುಯೇಟ್ಸ್ಗೆ ಕಾಲ್ ಫಾರ್ ಮಾಡ್ತಾನೆ ಇರ್ತಾರೆ, ರಿಸರ್ಚ್ ಅಸಿಸ್ಟೆಂಟ್ ಆಗಿ, ಫೆಲೋಶಿಪ್ಗೆ ಈ ತರ ಮಾಡ್ತಾ ಇರ್ತಾರೆ. ಸೊ ನಿಮಗೆ ರಿಸರ್ಚ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಆ ಆಪರ್ಚುನಿಟಿಯನ್ನೆಲ್ಲ ಗ್ರ್ಯಾಬ್ ಮಾಡ್ಕೊಳ್ಳಿ. ಅಂದ್ರೆ ಫಾರ್ ಎಲ್ಲದಕ್ಕೂ ಕೂಡ ಒಂದು ಏಜ್ ಲಿಮಿಟ್ ಅಂತ ಇರ್ತದೆ, ನಾವು ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಬೇಕು. 30 ಆದ್ಮೇಲೆ ಆಪರ್ಚುನಿಟಿ ಇರ್ತದೆ, ಇರುದಿಲ್ಲ ಅಂತಲ್ಲ, ನಾವು ರಿಸರ್ವೇಶನ್ ಕ್ಯಾಟಗರಿ ಆ ತರ ಎಲ್ಲ ಹೋಗ್ಬೇಕಾಗ್ತದೆ. ಸೊ ಏಜ್ ಇರುವಾಗ ನಿಮಗೆ ಆ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅದನ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಮತ್ತೆ ಕಂಪನೀಸ್ ಅಲ್ಲಿ ವರ್ಕ್ ಮಾಡಬೇಕು, ಕಂಪನಿ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರ್, ಕೆಮಿಕಲ್ ಮ್ಯಾನುಫ್ಯಾಕ್ಚರ್ ಅಥವಾ ಆನಿಮಲ್ ಸ್ಟಡೀಸ್ ಅದರಲ್ಲಿದ್ರೆ ಅದಕ್ಕೆ ಹೋಗಿ. ಫಿಸಿಕ್ಸ್ ಅಲ್ಲಿ ಎಲ್ಲ ಆಗಿದ್ರೆ ಬೇರೆ ಬೇರೆ ಹೈ ಲೆವೆಲ್ ಲ್ಯಾಬ್ಸ್ ಅಲ್ಲೆಲ್ಲ ಸೇಮ್ ರಿಸರ್ಚ್ ಆಗಿರ್ತದೆ ಅಥವಾ ಅಸಿಸ್ಟೆಂಟ್ ವರ್ಕ್ ಆಗಿರ್ತದೆ, ಅಸಿಸ್ಟೆಂಟ್ ಆಗಿ ವರ್ಕ್. ಸೊ JRF ಅದಕ್ಕೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ CSIR ನೆಟ್ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಅದಕ್ಕೆ ಫೋಕಸ್ ಮಾಡಿ. ಅಂದ್ರೆ ನಿಮಗೆ ಏನೊಂದು ತಲೆಯಲ್ಲಿ ಇರ್ತದೆ ನಾನು ಏನಾಗ್ಬೇಕಂತ, ಅದ್ರ ಮುಖಾಂತರ ಹೋಗಿ. ಯಾವುದೇ ಎಕ್ಸ್ಟರ್ನಲ್ ಫೋರ್ಸಸ್, ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಲೈಕ್ ಡಿವಿಯೇಷನ್ ಆಗ್ತಾ ಇರ್ತದೆ, ಅದು ಕಾಮನ್. ಅಂದ್ರೆ ನಾವು ಹೇಳಿದ್ರು ಕೂಡ ನಮಗೆ ಕೂಡ ಒಮ್ಮೊಮ್ಮೆ ಡಿವಿಯೇಷನ್ ಆಗ್ತದೆ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಡಿ. ನಿಮಗೆ ಏನೊಂದು ಫ್ಯೂಚರ್ ಸೆಟ್ ಮಾಡಿರ್ತೀರಿ ಐನೋ. ಅಂದ್ರೆ ಈಗ 21st ಸೆಂಚುರಿಯಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ನಾನು ಈ ತರ ಆಗ್ಬೇಕಂತ ಅವರಿಗೊಂದು ತಲೆಯಲ್ಲಿ ಇದ್ದೇ ಇರ್ತದೆ. ಸೊ ಅದ್ರ ಮುಖಾಂತರ ಅವರ ಇಂಟ್ರೆಸ್ಟ್ ಬೇಸಿಸ್ ನ ಮೇಲೆ ಹೋಗಿ ಆಪರ್ಚುನಿಟೀಸ್ ತುಂಬಾ ಇದೆ. ಈಗಂತೂ ಲೈಕ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಆಗಿರ್ಬೋದು, ಲೈಕ್ ನಮ್ಮ ಆತ್ಮನಿರ್ಭರ್ ಭಾರತ್. ಸೊ ಇದು ಸೈನ್ಸ್ ಫೀಲ್ಡ್ಗೆ ಒಂಥರ ಬೂಸ್ಟರ್ ಡೋಸ್ ಅಂತ ಹೇಳ್ತೇವಲ್ಲ, ಆ ತರ ಆಗಿದೆ. ಅಂದ್ರೆ ಬೇರೆ ಬೇರೆ ಸ್ಟಾರ್ಟ್ಅಪ್ಸ್ಗಳು ಅಥವಾ ನಿಮಗೆ ಏನಾದ್ರೂ ಓನ್ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಐಡಿಯಾ ಇದೆಯಾ, ಅದಕ್ಕೆ ಕೂಡ ಸಪೋರ್ಟಿವ್ ಆಗಿ ನಿಲ್ತದೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಸೊ ಆಪರ್ಚುನಿಟಿಯನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಆಗ್ಲೇ ಹೇಳಿದೆ, ಜಸ್ಟ್ ಸ್ಟಡೀಸ್ ಅಲ್ಲ, ಸ್ಟಡೀಸ್ ಒಟ್ಟಿಗೆ ಕರೆಂಟ್ ಏನೆಲ್ಲ ಆಗ್ತಾ ಉಂಟು, ಈಗ ಕರೆಂಟ್ ನಮ್ಮ ವಿದ್ಯಮಾನಗಳು ಏನೆಲ್ಲ ಆಗ್ತಾ ಉಂಟು, ಯಾವ ಕಡೆ ಎಲ್ಲ ಅವಕಾಶ ಇದೆ, ಅದನ್ನೆಲ್ಲ ಗ್ರ್ಯಾಬ್ ಮಾಡ್ಕೊಳ್ಬೇಕಂತ ಈ ಮೂಲಕ ಹೇಳ್ತೇನೆ. ಓಕೆ, ಬಹುಶಃ ನಿಮ್ಮ ಸಾಧನೆಯನ್ನ ನೋಡಿದ್ರೆ ಅಥವಾ ಯಾರೇ ಒಂದು ಸಾಧನೆಯನ್ನ ಮಾಡಬೇಕಿದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರಿಗೆ ಗುರುಗಳು, ಮಾರ್ಗದರ್ಶಕರು ಅಥವಾ ಪ್ರೊಫೆಸರ್ಗಳು ಎಲ್ಲರ ಒಂದು ಸಹಕಾರ ಅಂತೂ ಖಂಡಿತ ಬೇಕೇ ಬೇಕಾಗುತ್ತೆ. ಸೊ ಅವರ ಒಂದು ಸಹಕಾರ, ಪ್ರೋತ್ಸಾಹವನ್ನ ನೀವೀಗ ನೆನಪಿಸಿಕೊಳ್ಳೋದಿದ್ರೆ ಏನ್ ಹೇಳ್ತೀರಿ ಅಂತ? ಅದೇ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕಿತ್ತು ಅಂತ ಹೇಳಿದ್ರೆ ವಿವೇಕಾನಂದ ಡಿಗ್ರಿ ಕಾಲೇಜ್ ಪುತ್ತೂರು. ಅಂದ್ರೆ ಶಿಸ್ತು ಇದೆ, ಅಂದ್ರೆ ಸ್ಟೂಡೆಂಟ್ಸ್ ಅನ್ನ ಎಲ್ಲ ಒಂದು ಉತ್ತಮ ರೀತಿಯಲ್ಲಿ ಅವರು ನೋಡ್ಕೊಂಡಿದ್ದಾರೆ. ನಾವಿರುವಾಗ ಈಗಲೂ ಕೂಡ ವಿವೇಕಾನಂದ ಅಂತ ಹೇಳಿದ್ರೆ ಅಷ್ಟು ರೆಪ್ಯುಟೇಷನ್ ಇದೆ ಈಗಲೂ ಕೂಡ. ಎಲ್ಲಿಂದ ಬಂದಿದ್ದೀರಿ? ವಿವೇಕಾನಂದ ಕಾಲೇಜ್. ಹೌದಾ, ವಿವೇಕಾನಂದ ಸ್ಟೂಡೆಂಟ್ಸ್ ಒಳ್ಳೆ ಸ್ಟೂಡೆಂಟ್ಸ್ ಅಂತ ಆ ಮಾತು ಈಗಲೂ ಕೂಡ ನಾವು ಕೇಳ್ತೇವೆ. ಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ಬೇಕಂದ್ರೆ ಆಗ್ಲೇ ಹೇಳಿದೆ ದೇವಿ ಪ್ರಸಾದ್ ಸರ್, ಅವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಬಿಗಿನಿಂಗ್ ಇಂದ, ಈಗ ಕೂಡ ಟಚ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಗಣರಾಜ್ ಭಟ್ ಸರ್, ಅವರು ಕೂಡ ಸಸ್ಯಶಾಸ್ತ್ರದ್ದು ಲೆಕ್ಚರ್ ಆಗಿದವರು, ಈಗ ಕೂಡ ಟಚ್ ಅಲ್ಲಿ ಇದ್ದಾರೆ, ಈಗ ಕೂಡ ಸಜೆಷನ್ಸ್ ಕೊಡ್ತಾರೆ. ಆಮೇಲೆ ಝುವಾಲಜಿದ್ದು ಪ್ರಾಣಿಶಾಸ್ತ್ರದ್ದು ಅಧ್ಯಾಪಕರಾಗಿ ಡಾಕ್ಟರ್ ಈಶ್ವರ್ ಪ್ರಸಾದ್ ಸರ್ ಇದ್ದಾರೆ, ಅವ್ರದ್ದು ಸಪೋರ್ಟ್ ಅನ್ನು ನೆನಿಲೇಬೇಕು. ಅಂದ್ರೆ ಪ್ರತಿಯೊಂದನ್ನ ವಿಷಯನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಜಾಸ್ತಿ ಅವ್ರು ಇಂಪಾರ್ಟೆನ್ಸ್ ಕೊಟ್ಟದೆ ಅವರು. ನೆಕ್ಸ್ಟ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಇದ್ದು ಅವರು ಕಾರಂತ್ರು ಇದ್ದಾರೆ, ನೆಕ್ಸ್ಟ್ ನಿಶಾ ಮ್ಯಾಮ್ ಅಂತ ಇದ್ದಾರೆ, ನೆಕ್ಸ್ಟ್ ದಿವ್ಯಾ ಮ್ಯಾಮ್ ಅಂತ ಇದ್ದಾರೆ ಝುವಾಲಜಿಯಲ್ಲಿ, ಸ್ಮಿತಾ ಮ್ಯಾಮ್ ಇದ್ದಾರೆ. ಸೊ ಇವ್ರದೆಲ್ಲ ಅಂದ್ರೆ ಈಗ ಕೂಡ ಟಚ್ ಅಲ್ಲಿ ಇದ್ದಾರೆ, ಈಗ ಕೂಡ ಸಜೆಷನ್ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ಹೌದು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. 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 ಎಸ್ ಸರ್, ಸಂಜೀವ ಪೂಜಾರಿ ಅವರು. ಹೌದು. ಎಸ್, ಹರ್ಷಿತ್ ಕುಮಾರ್ ಅವರ ತಂದೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಹೇಗೆ ಅನಿಸ್ತಾ ಇದೆ ನಿಮ್ಮ ಮಗನ ಒಂದು ಸಾಧನೆಯ ಬಗ್ಗೆ? ಈ ಸಂದರ್ಭದಲ್ಲಿ ಫೋನ್ ನ ಮೂಲಕ ಮಾತಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಮಗನಿಗೆ ಅಂತ? ಅವನಿಗೆ ತುಂಬಾ ನಮ್ಮ ಕಡೆಯಿಂದ ನಮ್ಮ ತಂದೆ ತಾಯಿ ಅವನಿಗೆ ಕಂಗ್ರಾಚುಲೇಷನ್ ಹೇಳ್ತೇವೆ. ಅವನು ಒಂದು ಈ ಮಟ್ಟಕ್ಕೆ ಬೆಳೆಯುವುದಾದ್ರೆ ನಮ್ಗೆ ತುಂಬಾ ಸಂತೋಷ. ಅದರಲ್ಲೂ ನಿಮ್ಮ ಸ್ಟುಡಿಯೋದಲ್ಲಿ ಬಂದು ಈಗ ಮಾತಾಡ್ತಾ ಇದ್ದಾನೆ. ಹೌದು ಹೌದು, ನಾನು ಸಹ ಲೈವ್ ಅನ್ನು ನೋಡ್ತಾ ಇದ್ದೇನೆ. ಅವನು ಮಾತಾಡುವ ರೀತಿಯೆಲ್ಲ ನೋಡುವಾಗ ನಮ್ಗೆ ಭಾರಿ ಖುಷಿ ಆಗ್ತದೆ. ಇನ್ನು ಅವನ ವಿದ್ಯಾಭ್ಯಾಸಕ್ಕೆ ಇನ್ನು ನಾವು ಆದಷ್ಟು ಪ್ರೋತ್ಸಾಹ ಕೊಟ್ಟು ಅವನನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವ ಒಂದು ಉದ್ದೇಶ ಇದೆ. ಇನ್ನು
ಅವ ಏನು ಸಾಧನೆ ಮಾಡ್ತಾನೆ ಅದಕ್ಕೆ ನಮ್ಮ ತಂದೆ ತಾಯಿಯವರ ತುಂಬಾ ಪ್ರೋತ್ಸಾಹ ಇದೆ ಅಂತ ನಾನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಓಕೆ, ಧನ್ಯವಾದಗಳು ಸಂಜೀವ ಪೂಜಾರಿ ಅವರೇ. ಓಕೆ, ಬಹುಶಃ ನಾನು ಮುಂದಿನ ಹಂತದಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಇದ್ದೆ. ಅದರ ಜೊತೆಗೆ ನೀವು ನಿಮ್ಮ ಗುರುಗಳು, ಅದರ ಜೊತೆಗೆ ತಮ್ಮ ಕುಟುಂಬದ ಪ್ರೋತ್ಸಾಹ, ಹೆತ್ತವರ ತಂದೆ ತಾಯಿಯ ಒಂದು ಸಹಕಾರ, ಪ್ರೋತ್ಸಾಹ ಎಲ್ಲವನ್ನು ಸೇರಿಸಿಕೊಂಡು ಮುಂದುವರಿಸೋದಿದ್ರೆ ಈಗ ತಂದೆ ತಾಯಿ ಅಂದ್ರೆ ಪ್ರತಿಯೊಂದು ಇದು ಕೂಡ ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗ್ಬೇಕು. ನಾವು ಮನೆಯಲ್ಲಿ ಸರಿ ಇದ್ರೆ ನಾವು ಹೊರಗಡೆ ಕೂಡ ಸರಿ ಇರ್ತೇವೆ ಅಂತ ಅರ್ಥ. ಅಂದ್ರೆ ಮನೆಯಲ್ಲಿ ತಂದೆ ತಾಯಿದು ತುಂಬಾ ಸಪೋರ್ಟ್ ಇತ್ತು. ಅಂದ್ರೆ ಇಂಥದನ್ನೇ ಮಾಡ್ಬೇಕು, ಇಂಥ ಕೋರ್ಸನ್ನೇ ಮಾಡ್ಬೇಕಂತ ಯಾವತ್ತು ಒತ್ತಾಯ ಹೇರಿದ್ರು ಅವರಲ್ಲ. 10th ಆದ್ಮೇಲೆ ಸೈನ್ಸ್ ಕೂಡ ನನ್ನ ಇಂಟ್ರೆಸ್ಟ್ ಅಲ್ಲೇ ತಕೊಂಡದ್ದು. ಸೈನ್ಸ್ ತಕೊಂಡಾದ್ಮೇಲೆ BZC ಮಾಡಿದ್ದು ಕೂಡ ನನ್ನ ಇಂಟ್ರೆಸ್ಟ್ ಅಲ್ಲಿ. ಈಗ MSc ಮಾಡಿ ಈಗ B.Ed ಮಾಡ್ತಿರೋದು ಕೂಡ ನನ್ನ ಇಂಟ್ರೆಸ್ಟ್ ಅಲ್ಲಿ. ಸೊ ಅದಕ್ಕೆಲ್ಲ ಪೂರಕವಾಗಿದ್ದಾರೆ. ಅದಕ್ಕೆ ನಾನು ಲಕ್ಕಿ ಅಂತ ಹೇಳ್ತೇನೆ. ಅಂದ್ರೆ ಎಲ್ಲ ಕಡೆ ಅಂತ ಅವಕಾಶ ಇರುವುದಿಲ್ಲ ಸ್ಟೂಡೆಂಟ್ಸಿಗೆ. ನನಗೆ ಆ ಅನುಕೂಲ ಇದೆ. ಸೊ ಅದಕ್ಕೆ ನಾನು ತುಂಬಾ ಅದೃಷ್ಟ. ದೇವರಿಗೆ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಆ ಭಾಗ್ಯ ಸಿಕ್ಕಿದ್ದು ನನಗೆ ನಿಜವಾಗ್ಲೂ ಒಂದು ಉತ್ತಮ ರೀತಿಯಲ್ಲಿ ಅಂದ್ರೆ ಈ ಮಟ್ಟಕ್ಕೆ ಬರ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಯ್ತು. ಸೊ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲುದಿಲ್ಲ ಪೇರೆಂಟ್ಸಿಗೆ. ಓಕೆ, ಸೊ ಆ ಮಟ್ಟಿನಲ್ಲಿ ನೀವು ಒಂದು ಬ್ಲೆಸ್ಡ್ ಅನ್ನುವಂತ ಒಂದು ಭಾವನೆ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ತುಂಬಾ. ಓಕೆ, ಬಹುಶಃ ನಿಮ್ಮ ತಂದೆಯವರು ಈಗಾಗಲೇ ಹೇಳಿದ ಹಾಗೆ ಒಂದು ಗರಡಿಯ ಆಡಳಿತ ಮುಖ್ಯಸ್ಥರಾಗಿದ್ದುಕೊಂಡು ವಿವಿಧ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸದಾ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡಿರುವಂಥವರು. ಅವರ ಪುತ್ರನಾಗಿ ತಮಗೂ ಕೂಡ ಕೆಲವೊಂದು ಜವಾಬ್ದಾರಿಗಳು ಬಂದೇ ಬರುತ್ತೆ, ಅಥವಾ ತಂದೆಯ ಜೊತೆಗೆ ಹೆಗಲು ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಇರುತ್ತೆ ಅನ್ನುವಂಥದ್ದು. ಸೊ ನಿಮ್ಮ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅಥವಾ ಸಾಮಾಜಿಕವಾಗಿ ತಾವು ತೊಡಗಿಸಿಕೊಂಡಿರುವಂತಹ ಒಂದು ವಿಚಾರಗಳ ಬಗ್ಗೆ ಹೇಳೋದಿದ್ರೆ, ಜೊತೆಗೆ ನಿಮ್ಮ ಹವ್ಯಾಸಗಳು, ಹಾಬಿ. ಅಂದ್ರೆ ತಂದೆಯವರಂತ ಹೇಳಿದ್ರೆ ನಾನು ಮೊದಲೇ ಹೇಳ್ದೆ ಎಲ್ರಿಗೂ ಚಿರಪರಿಚಿತ. ಅಂದ್ರೆ ಅವರು ನಮಗೆ ಈಗ ಎಲ್ಲ ಆಪರ್ಚುನಿಟಿ ಉಂಟು. ಅಂದ್ರೆ ಪೇರೆಂಟ್ಸ್ ಎಲ್ಲ ಕೊಡ್ತಾರೆ ನಮಗೆಲ್ಲ ಕೇಳಿದನ್ನೆಲ್ಲ. ನಾವು ಏನ್ ಹೇಳ್ತೇವೆ ಅದು ಹೇಳೋ ಮುಂಚೆ ಅವರಿಗೆ ಗೊತ್ತಾಗಿರ್ತದೆ ನಮ್ಮ ಮಕ್ಕಳಿಗೆ ಇಂಥದ್ದೆಲ್ಲ ಬೇಕಂತ. ಸೊ ಅವರದ್ದು ಸಪೋರ್ಟ್ ತುಂಬಾ ಇದೆ. ಅವರು ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ. ಸೊ ಅವರಿಗೆ ಕಷ್ಟದ ಬಗ್ಗೆ ಗೊತ್ತು. ಅಂದ್ರೆ ತುಂಬಾ ಸಪೋರ್ಟ್ ಅಂತ ಹೇಳಿದ್ರೆ ನಮ್ಗೆ ಖಾಲಿ ಬೇಕಾ ಬಿಟ್ಟು ಆ ರೀತಿ ಬೆಳೆಸ್ಲಿಲ್ಲ ನಮ್ಮನ್ನು. ಅಂದ್ರೆ ಪ್ರತಿಯೊಂದು ವಿಷಯದ ಬಗ್ಗೆ, ಪ್ರತಿಯೊಂದು ವ್ಯಕ್ತಿಯ ಬಗ್ಗೆ ಒಂದು ಒಳ್ಳೆ ಮೌಲ್ಯವನ್ನು ಕೊಟ್ಕೊಂಡೆ ನಮ್ಮ ತಂದೆ ತಾಯಿ ನನ್ನನ್ನು ಬೆಳೆಸಿದ್ದಾರೆ. ಸೊ ಅವರು ಚಿರಪರಿಚಿತ. ಅವ್ರು ಕಷ್ಟಪಟ್ಟು ಮೇಲೆ ಬಂದಿರೋದು. ಅವರು ಗರಡಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದಾಗಿರ್ಬೋದು, ಅಥವಾ ನಮ್ದು ಅವ್ರು BD ಕಾಂಟ್ರಾಕ್ಟರ್ ವೃತ್ತಿಯಲ್ಲಿ. ಸೊ ಅವರ ಕೆಳಗಡೆ ತುಂಬಾ ಸಾವಿರಾರು ಮಂದಿ ಕೂಲಿ ಅಂದ್ರೆ ಕಾರ್ಮಿಕರು ಕೂಲಿ ಕಾರ್ಮಿಕರು ತಪ್ಪಾಗ್ತದೆ, ಅಂದ್ರೆ ಕಾರ್ಮಿಕರು ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರಿಂದೆಲ್ಲ ಅವ್ರು ಹೇಳ್ತಾರೆ, ಅಂದ್ರೆ ಇವರಿಂದ ನಾವು ಮೇಲೆ ಬಂದಿರುವಂತದ್ದು, ನಾವು ಯಾರನ್ನು ಕೂಡ ಕಡೆಗಣಿಸಬಾರ್ದು. ಸೊ ಇಂಥವರ ಒಂದು ಉದ್ಧಾರಕ್ಕೆ ನಮ್ಮ ಭವಿಷ್ಯ ಅಥವಾ ನಮ್ಮ ಬದುಕಾಗಿರ್ಬೇಕು. ಅವರಿಗೆ ಒಂದು ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ಉತ್ತಮ ಸ್ಥಿತಿಯಲ್ಲಿ ಇರುವುದಿಲ್ಲ. ಸೊ ಯಾರೆಲ್ಲ ಮಧ್ಯಮ ಮತ್ತು ಕೆಳಮಟ್ಟದಲ್ಲಿ ಇರ್ತಾರೋ ಅವರಿಗೆ ನಮ್ಮಿಂದ ಏನು ಸಾಧ್ಯವೋ ಅದನ್ನ ಅಂದ್ರೆ ಗೌಜಿ ಗದ್ದಲ ಇಲ್ಲದೆ, ಅಂದ್ರೆ ಒಂಥರ ಆಡಂಬರ ಇಲ್ಲದೆ, ಅಂದ್ರೆ ಸದ್ದಿಲ್ಲದೆ ನಮ್ಮಿಂದ ಏನಾಗ್ತದೋ ಅದನ್ನ ನಾವು ಮಾಡ್ಬೇಕು ಅಂತ ಅವರು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಪ್ರಯತ್ನ ಖಂಡಿತ ಇರ್ತದೆ ನನ್ನ ಮುಖಾಂತರ. ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಲಾವಣ್ಯ ಅವರು ಹೇಳಿ. ಲಾವಣ್ಯ ಮೇಡಮ್, ಇದು ಹರ್ಷಿತ್ ಕುಮಾರ್ ಅವರಿದ್ದಾರೆ ನಮ್ಮ ಜೊತೆ. ಹೌದು ಸರ್. ಇದು ತುಂಬಾ ಖುಷಿ ಆಗ್ತಿದೆ ಅವರಿಗೆ ರ್ಯಾಂಕ್ ಬಂದಿರೋದು. ಸೊ ಅವ್ನ ಹಾರ್ಡ್ ವರ್ಕಿಗೆ ಅದು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತೀನಿ ಸರ್. ಓಕೆ, ಸೊ ತಾವು ಕೂಡ ಸ್ನೇಹಿತರು ಹರ್ಷಿತ್ ಕುಮಾರ್ ಅವರದ್ದು, ತಮ್ಮದು ಒಂದೇ ಗ್ಯಾಂಗಿನ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ರು ನಿಮ್ಮ. ಸೊ ನೀವು ಇನ್ನೊಂದಷ್ಟ ನೆನಪುಗಳನ್ನ ಹೇಳೋದಿದ್ರೆ. ಅಂದ್ರೆ ಅವನು ಫಸ್ಟ್ ಇಂದಾನೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದ ಸರ್. ಅವ್ನು ಮಾಡಿದ ಹಾರ್ಡ್ ವರ್ಕಿಗೆ ಕರೆಕ್ಟ್ ಆದ ಇದು ಫಲಿತಾಂಶನೇ ಸಿಕ್ಕಿದೆ. ನಾವು ಮುಂಚೆಯಿಂದಲೇ ಹೇಳ್ತಿದ್ವಿ ಸರ್ ಅವ್ನಿಗೆ ರ್ಯಾಂಕ್ ಬರುತ್ತೆ ಹಾಗೆ ಹೀಗೆ ಅಂತ. ಹಾಗೆ ಆಗಿದೆ, ಅದೇ ಖುಷಿ ಆಗ್ತಿದೆ. ನೀವು ಹೇಳ್ತಾ ಇದ್ರಿ, ಬಟ್ ಅವರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತೆ ರ್ಯಾಂಕ್ ಅನ್ನ. ಅದೇ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್. ಅಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಅವನೇ ತುಂಬಾ ಹುಷಾರಿದ್ದ. ಸೊ ಹಾಗೆ. ಸೊ ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತು ಬರುತ್ತೆ ಅಂತ? ಅಲ್ಲ, ನನಗೆ ಅವನಿಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಸರ್. ಅದೇ ಓಕೆ. ಸೊ ಈಗ ಖುಷಿ ಆಗ್ತಾ ಇದೆ ನಿಮ್ಗೂ ಕೂಡ? ಹೌದು ಸರ್. ಓಕೆ, ಹೇಳುವಂತದ್ದು ಲಾವಣ್ಯವರ ಬಗ್ಗೆ. ಇವ್ರು ಬಾರಿ ಚಾಲು. ಓಕೆ, ಅಂದ್ರೆ ಎಲ್ಲ ಅಂದ್ರೆ ಸಬ್ಜೆಕ್ಟ್ ಅಲ್ಲಿ ಕೂಡ ಹುಷಾರೇ. ಲೈಕ್ ಬೇರೆ
ಕರೆಂಟ್ ಈಗ ಏನೆಲ್ಲ ಆಗ್ತಾ ಉಂಟು ಅದರಲ್ಲಿ ಕೂಡ ಭಯಂಕರ ಇನ್ಫಾರ್ಮೇಶನ್ ಕರೆಂಟ್ ಅಫೇರ್ಸ್ ನ ಬಗ್ಗೆ ನಮಗೆ ಎಂತ ಗೊತ್ತಾಗಿದ್ರೆ ಆ ಜನಕ್ಕೆ ಫಸ್ಟ್ ಗೊತ್ತಾಗ್ತದೆ, ನಮಗೆ ಫಸ್ಟ್ ಇನ್ಫಾರ್ಮೇಶನ್ ಕೂಡ ನಮ್ಮ ಇದ್ರಲ್ಲಿ. ಸೊ ಅವರು ಕೂಡ ಈಗ ಲೈಕ್ ಮೆಡಿಕಲ್ ಕೋಡರ್ ಆಗಿ ಅವರಿಗೆ ಜಾಬ್ ಸಿಕ್ಕಿದೆ, ಅವರಿಗೆ ಕೂಡ ನಾನು ಕಂಗ್ರ್ಯಾಚುಲೇಷನ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇನೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಅದಕ್ಕೆ ಕೂಡ ಕಂಗ್ರ್ಯಾಚುಲೇಟ್ ಮಾಡ್ತೇನೆ ಅವರಿಗೆ. ಎಸ್, ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಲಾವಣ್ಯ ಮೇಡಮ್ ಅವರೇ. ಥ್ಯಾಂಕ್ ಯು ಸರ್. ಎಸ್, ಧನ್ಯವಾದಗಳು ಕರೆ ಮಾಡಿ ತಮ್ಮ ಒಂದು ಗೆಳೆಯನ ಈ ಒಂದು ಸಾಧನೆಯ ಖುಷಿಯನ್ನ ಹಂಚಿಕೊಂಡದ್ದಕ್ಕಾಗಿ, ಕರೆಯನ್ನ ಮಾಡಿದ್ದಕ್ಕಾಗಿ. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ 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 ಸರ್ ನಮಸ್ತೆ. ನಮಸ್ತೆ. ಜನಾರ್ದನ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಮಂಗಳೂರು ಅಡ್ಡಿಯಾರಿಂದ ಸರ್. ಓಕೆ, ಜನಾರ್ದನ್ ಸುವರ್ಣ ಅಂತ. ಹೇಳಿ ಸರ್, ಹೇಳಿ. ಹರ್ಷಿತ್ ಕುಮಾರ್ ಅವರ ಒಂದು ಸಾಧನೆಯ ಬಗ್ಗೆ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಸರ್. ದಯವಿಟ್ಟು ತಾವು ನೇರವಾಗಿ ಫೋನಲ್ಲಿ ಮಾತಾಡಿ. ಹಲೋ, ಕೇಳಿದ? ಕೇಳಿಸ್ತಾ ಇದೆ. ತಾವು ದಯವಿಟ್ಟು ಕಾರ್ಯಕ್ರಮ ನೋಡಿಕೊಂಡು ಮಾತಾಡಬೇಡಿ, ನೇರವಾಗಿ ಫೋನಲ್ಲಿ ಮಾತಾಡಿ ಅಂತ. ಹಲೋ ಹಲೋ. ಓಕೆ, ಜನಾರ್ದನ್ ಅವರೇ ಕೇಳಿಸ್ತಾ ಇದೆಯಾ? ಹಲೋ. ಬಹುಶಃ ಅವರಿಗೆ ನಮ್ಮ ಮಾತುಗಳು ಕೇಳ್ತಾ ಇಲ್ಲ, ಅವರು ಮಾತನಾಡುವಂಥದ್ದು ನಮಗೆ ಕೇಳ್ತಾ ಇದೆ. ಅಂದ್ರೆ ಈಗ ಕಾಲ್ ಮಾಡಿದ್ರಲ್ಲ, ಇವರು ನಂಗೆ ಭಾವ ಆಗ್ಬೇಕು. ಅಂದ್ರೆ ತುಂಬಾ ಸಪೋರ್ಟಿವ್ ಅವರು ಕೂಡ. ಅಂದ್ರೆ ನಮ್ಮ ಫ್ಯಾಮಿಲಿ ಅವರು ಬಂಧು ಮಿತ್ರ ತುಂಬಾ ಸಪೋರ್ಟಿವ್. ಅಂದ್ರೆ ನಂಗೆ ತುಂಬಾ ಜನ ಭಾವಂದ್ರಿದ್ದಾರೆ, ಅದರಲ್ಲಿ ಮೇನ್ ದೊಡ್ಡ ಭಾವಂದ್ರೆ ಇವರೇ. ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅಂದ್ರೆ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಇದಕ್ಕೂ ಕೂಡ. ಓಕೆ, ಬಹುಶಃ ಎಲ್ಲರ ಸಹಕಾರ ಪ್ರೋತ್ಸಾಹದಿಂದ ನಿಮಗೆ ಬಹುಶಃ ಸಾಧನೆ ಇನ್ನಷ್ಟು ಸುಲಭ ಆಗುತ್ತೆ. ಇನ್ನಷ್ಟು ಮಾಡುವಂಥದ್ದಿದ್ರೆ ಎಲ್ಲರ ಬೆಂಬಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅನ್ನುವಂಥದ್ದು. ಕುಟುಂಬದ ಸಹಕಾರವನ್ನ ಹೇಳಿದ್ರಿ. ಅವರ ತಮ್ಮ ತಂದೆಯ ಮೂಲಕ ತಮಗೆ ಬಂದಿರುವಂತಹ ಗುಣಗಳು, ಆದರ್ಶಗಳು, ಬಹುಶಃ ನೀವು ಅವರಿಗೆ ಕೊಡ್ತಾ ಇರುವಂತಹ ಸಹಕಾರ, ಎಲ್ಲದರ ಬಗ್ಗೆ ಮಾತನಾಡಿದ್ರಿ. ಈಗ ಮತ್ತೆ ಕಾಲರ್ ಇದ್ದಾರೆ. ಹಲೋ ಹಲೋ, ಜನಾರ್ದನ್ ಅವರೇ ಕೇಳ್ತಾ ಇದೆಯಾ? ಎಸ್, ಹೇಳಿ. ತಮ್ಮ ಭಾವ ಎಲ್ಲಿದ್ದಾರೆ? ಪಾತಿರ್ಲೆ ಸರ್, ಪಾತಿರ್ಲೆ. ಅವೇ ಇಂಕ್ಲ ಬಾವಿ ಅರ್ಚಿತ್ ಬಂದದು ಅಂದು ಪಂಡರಿತ್ತೆ ಇದ್ರ ಬಗ್ಗೆ ಒಂಚೂರು. ಅದು ಯಾರಿಗೂ ದುಮ್ರತೆಯಾದ ಧನ್ಯವಾದ ಅಂತ ಮಾತ್ರ ಇಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬಾವರೇ. ಆಯ್ತಾ, ಆರು ಬಂದ ಎಂಚಿನ ಬಂದ ಎಂಕ್ಲು ಮತ್ತು ಆರ್ನ ಇಲ್ಲಾದ ಬಗ್ಗೆ ಆರ್ನ ಪಪ್ಪನ ನೆಟ್ಟು ಹೆಂಗ್ ಕಲ್ತದು ಇತ್ತ ಎಂಕ್ಲೊಂಜಿ ಒಂದು ಓಲ ಉಂಟೋಡನ ಆರ್ನ ಪಪ್ಪನೆ ಮಾರ್ಗದರ್ಶನ ಆದಿತ್ತೇವೆ ಕೆಲವು ವಿಷಯಗಳು ಕೂಡ. ಅಂಜೆತ್ತ ಎಂಕ್ಲೆ ಆರ್ನ ಮಗೆ ಆತೊಂದು ಬತ್ತನ ಬಾರಿ ಒಂಜಿ ಎಮ್ಮೆ, ಬಾರಿ ಒಂಜಿ ಖುಷಿ. ಅಂಚಾದಿಪ್ಪನ ಎಂಕ್ಲೆ ಓಲ್ ಒಂಜಿ ಪಂಪನೆಗೆ ಒಂಜಿ ಬಾರಿ ಒಂಜಿ ಸಂತೋಷ ಆಪುಂಡು. ಆರ್ನ ಆದರ್ಶನ ಮೇರ್ಲ ಒಟ್ಟು ಪತ್ತೊಂದೇ ಪೋಂದುಲ್ಲೇರು ಎದುರು. ಅಂದ್ ಸರ್ ಎಂಜ ಬಂಡ ಆರ್ನ ಪೊಪ್ಪರ್ದು ಎಂಕ್ಲು ಕಲ್ತೀನಿ. ಎಂಕ್ಲು ಕಲ್ತೀನಿ ನಾನು ಆರ್ನ ಪೊಪ್ಪಗು 60 ಅವರು. ಆರ್ನ ಮಾರ್ಗದರ್ಶನ ಎಂಚ ಒಂದು ಅಂಚನೆ ಎಂಕ್ಲು ಆರ್ನ ಸಾಧಿಯನ್ನು ಪಡ್ಕೊಂಡು ಹೋಗ್ತೀನಿ ಅಂಚನ ಜೀವನ ಒಂದುಲ್ಲ ಸರ್. ಬಾರಿ ಎಡ್ಡೆ ಗುಣತ ಹುಡುಗಿರ, ಬಾರಿ ಎಡ್ಡೆ ಬುದ್ಧಿಲ, ಬಾರಿ ಒಂದು ಮಧು ಸ್ವಭಾವ ಪ್ರತಿಯೊಂದು ವಿಷಯ ಬಾರಿ ಖುಷಿ ಆಗ್ತಾರೆ. ಎಡ್ಡೆ ರ್ಯಾಂಕ್ ಪುರದಿತ್ತು ನಾವು ಕುಟುಂಬದಕ್ಲು ಮಾತ್ರ ಸೇರ್ನಾಗ ಮೇರೆ ಚೊಪ್ಪೇರಿ ಸರ್ ಪಂಡ ಬಾರಿ ಬಾರಿ ಖುಷಿ. ಯಾರು ಒಂಜಿ ಪ್ರತಿ ಒರಿಯಗ್ಲ ಕುಟುಂಬದ ಪಟ್ಟದ ಪಾತ್ರ ಬಾರಿ ಒಂಜಿ ನಮ್ಮನ್ನ ಒಂಜಿ ಕೈತಲ್ ಲೆಪ್ಪುನ ಬಾರಿ ಒಂಜಿ ಭಾವನೆ ಯಾರ ಆತ್ಮೀಯತೆ ಕುಟುಂಬ ಇಪ್ಪುನಗಲ ಓಲಿತ್ತನಲ್ಲ ಎಂಕ್ಲೇನು ಬತ್ತೊಂಜಿ ರಪ್ಪ ಬತ್ತದ ಓಲ್ಲ ಒಂಜಿ ಬಂತೇರಿ ಅಂಚ ಪುನಗ ಈಗ ಬಾರಿ ಗೌರವ ಇತ್ತು, ಬಾರಿ ಸಂತೋಷ ರ್ಯಾಂಕ್ ದಾಯಕೇಂಡ ಪಂಡ ಈ ಸೈನ್ಸ್ ಸ್ಟೂಡೆಂಟ್ಸ್ ನಕ್ಲೊಂದು ಪಂಡ ಒಂಚೂರು ಮಾತಾಡೋಟು ಸೇರುನು ಬರೋ ಒಂಚೂರು ಕಡಿಮೆ ಆದ ಪುಣ ಐಕೋಸ್ಕರಕ್ಕೇನಿ ಬಟ್ ಬೇರೆ ಸುರುಕೆ ಪಂಡೇರಿ ಅಂಚ ಇಜ್ಜಂಡು ಸೊ ಅನ್ನಂದು ಇಜ್ಜಿ ಸರ್ ಅಗ್ಲ ಎಲ್ಲ ಅಗ್ಲ ಇಂಕ ವರ್ಷದ ಕುಟುಂಬದ ಫಂಕ್ಷನ್ ಮಾತಾನಾಗ ಆ ಇಂಕ್ಲ ಒಟ್ಟಿಗೆನೆ ಇಂಕ್ಲ ಪಿರವು ಬೆರಿತಾ ಇದ್ದು ಪ್ರತಿ ಮಾರ್ಗದರ್ಶನ ಆರೋಗ್ಯಕ್ಕೆ ಒಂದು ಇಂಕ್ಲೆ ಹಳೆ ಪಂಡ ಇಂಚ ಪೂರೈಪ. ಓಕೆ ಓಕೆ ಅಂಚ ಸೊ ನಿಕ್ಲೆಗ್ಲ ಖುಷಿ ಆವೊಂದು ಬೇರೆ ಒಂಜಿ ಸಾಧನೆ ಐತೆ ಅಂತಾರೆ ಬಾರಿ ಖುಷಿ ಆವೊಂದು. ಓಕೆ ಓಕೆ ನನ್ನ ಆಸೆತ್ತರ ಬೆಳೆವಾಡು ಎಂಕ್ಲ ಆಶೀರ್ವಾದ, ಹಿರಿಯ ಆಶೀರ್ವಾದ, ದೇವರ ಆಶೀರ್ವಾದ ಪೂರ ಆರೋಗ್ಯ ಪಡ್ಬಂದು ಏನಾರು ಪಾತಿರೋಣ ಅಂತ ಒಂದು ಸರ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಬಾವೇರೆ. ಥ್ಯಾಂಕ್ ಯು ಜನಾರ್ದನ್ ಕಾಲ್ ಮಾಡ್ತೇನೆ.
ಓಕೆ ನನ್ನಾತ್ ಪಾತೆರ್ಗತೆ ಮಾತೆರ್ಲ ಒಂಜಿ ಖುಷಿಟ್ ಪನೊಂದುಲ್ಲೇರು ಇರ್ನ ಒಂಜಿ ಹಾಬಿ ಇದಾದ ಪಂಡ ಇಂದು ಇಜ್ಜನ್ ನೆಪ್ಪುನ ಟೈಮ್ ದಾದ ಮಂತೊಂದು ಪರಿ ವೈಟ್ ಟೈಮ್ ಸ್ಪೆಂಡ್ ಮನ್ಪರ್ ಹಾಬಿ ಅಂಡ್ ಇಂಕ್ ಫೋಟೋಗ್ರಫಿ ಇಂಟ್ರೆಸ್ಟ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಲೈಕ್ ಒಂದು ಪಂಡ ಆಲ್ರೆಡಿ ಪ್ರಕೃತಿ ಪ್ರೇಮಿ ಇಂದು ಪಂಡ ಒಂದು ನೇಚರ್ ರಿಲೇಟೆಡ್ ಫೋಟೋಗ್ರಫಿ ಅವು ಮಾಲ್ತೊಂದಿಪ್ಪೆ ನೆಕ್ಸ್ಟ್ ಒಂದು ಚೂರು ಚೂರು ಪದ್ಯ ಬಂದ್ಮೆ ಆತಿ ಮಲ್ಲ ಆತ್ತೆ ಚೂರು ಚೂರು ಬುಕ ಒಂದು ಸ್ಕೆಚ್ ಮಾಲ್ಪುನ ಒಂದು ಪುರ ಎನ್ನ ಎಲ್ಯ ಹವ್ಯಾಸ ಓಕೆ ಜಾಸ್ತಿ ಟೈಮ್ ಫೋಟೋಗ್ರಫಿ ಇತ್ತೆ ಒಂಜಿ ಸಾಂಗ್ ಪನ್ಲೆ ಪಂಡ ಪನೊಲ್ಲಿ ಇತ್ತೆರೆ ಗುಂಜಿ ಓಕೆ ಪಾತೆರ್ಗ ಈಗ ಮುಂಜಿ ಕಾಲರ್ ಉಲ್ಲೇರ ಆಡೊಂಜಿ ಪಾತೆರನ್ಗ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ರವೀಂದ್ರ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್ ನಾನು ಸಂಪೆದಿಂದ ಹೇಳಿ ರವೀಂದ್ರ ಅವರೇ ನಮಗೊಮ್ಮೆ ಹರ್ಷಿತ್ ಅವರೊಮ್ಮೆ ಮಾತಾಡ್ಬೇಕು ಇದ್ದಾರೆ ಮಾತಾಡಿ ರವಿಯಣ್ಣ ನಮಸ್ತೆ ಹರ್ಷಿತ್ ಕುಮಾರ್ ನಮಸ್ತೆ ನಮಸ್ತೆ ರವಿಯಣ್ಣ ಅಂಚೊಲ್ಲಾರು ಎಂಎಸ್ಸಿ ಪ್ರಾಣಿಶಾಸ್ತ್ರದಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದೀರಾ ನಿಮ್ಮ ಸಾಧನೆಗೆ ನಮ್ದು ಅಭಿನಂದನೆ ಥ್ಯಾಂಕ್ ಯು ಸೋ ಮಚ್ ರವಿಯಣ್ಣ ಇರ್ನ ಆಶೀರ್ವಾದ ಇಪ್ಪಡಿ ಇಂಚಾನೆ ಖಂಡಿತ ಖಂಡಿತ ಹರ್ಷಿತ್ ನನ್ನದೊಂದು ಪ್ರಶ್ನೆ ಹೇಳಿ ನಿಮಗೆ ಪರೀಕ್ಷೆ ಫಸ್ಟ್ ರ್ಯಾಂಕ್ ಬರ್ಬೇಕಾದ್ರೆ ಇತರ ಬೇರೆ ಯಾವ ರೀತಿ ತಯಾರು ಮಾಡ್ಬೇಕು ಅಂತೇಳಿ ನಾವು ಒಂದು ಅನಿಸಿಕೆ ಹೇಳ್ಬೇಕು, ಮಾಹಿತಿ ಕೊಡ್ಬೇಕು. ಹೌದು. ಅಂದ್ರೆ ಫಸ್ಟ್ ರ್ಯಾಂಕ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ನಾನು ಯಾವ ರೀತಿ ಅಂದ್ರೆ ಪ್ರಿಪೇರ್ ಆಗ್ತಿದ್ದೆ ಅಂತ ಹೇಳಿದ್ರೆ, ಲೈಕ್ ನಮಗೆ ಸಬ್ಜೆಕ್ಟ್ ಅನ್ನ ನಾವು ಜಾಸ್ತಿ ಬುಕ್ ಆ ತರ ರೆಫರ್ ಮಾಡ್ತಿರ್ಲಿಲ್ಲ. ಅವ್ರು ಕ್ಲಾಸಲ್ಲಿ ಏನು ಮಾಡ್ತಿದ್ರು ಇದನ್ನ ಜಸ್ಟ್ ಪಾಯಿಂಟ್ ವೈಸ್ ಆ ತರ ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಹೇಗೆ ಅಂದ್ರೆ ಅದು ನಿಜವಾಗ್ಲೂ ವರ್ಕ್ ಆಗ್ತದ, ನಾನು ಆ ಬೇಸಿಸ್ ನ ಮೇಲೆ ಕಲಿತಾ ಇದ್ದದ್ದು. ಮತ್ತೆ ನನ್ನಾಗೆ ಬರ್ಬೇಕಂತ ನಾನು ಅಂದ್ರೆ ಅದು ಹೇಳಲಿಕ್ಕೆ ಆಗುದಿಲ್ಲ, ಅಂದ್ರೆ ಅವರ ಸ್ಟೂಡೆಂಟ್ಸ್ ನ ಮೇಲೆ ಡಿಪೆಂಡ್ ಅದು. ಲೈಕ್ ಅವರು ಒಂದು ಸಬ್ಜೆಕ್ಟ್ ನ ಮೇಲೆ ಇಂಟ್ರೆಸ್ಟ್ ಇದ್ರೆ ಅವ್ರದ್ದು ಕಂಟಿನ್ಯೂಸ್ ಪಾರ್ಟಿಸಿಪೇಷನ್ ಮತ್ತೆ ಅಥವಾ ಅವ್ರದ್ದು ಒಂದು ಪರಿಶ್ರಮ ಇದ್ರೆ ಖಂಡಿತ ಬರ್ಬೋದು, ನನಗಿಂತ ಸಹ ಜಾಸ್ತಿ ಉತ್ತಮ ಮಟ್ಟಕ್ಕೆ ಹೋಗ್ಬೋದು ಅಂತ ನಾನು ಹೇಳ್ತೇನೆ. ಓಕೆ ರವೀಂದ್ರ ಅವರೇ, ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ, ಜೊತೆಗೆ ಅಭಿನಂದಿಸಿದ್ದಕ್ಕಾಗಿ. ಹಾಡು ಹಾಡುವುದೊಂದು ಹವ್ಯಾಸ ಅಂತ ಹೇಳಿದ್ರು, ಒಂದು ಹಾಡನ್ನು ಹಾಡಬಹುದಾ ಈಗ ಅಂತ? ಸರಿ, ಇದೊಂದು ವಿದ್ಯೆಗೆ ಸಂಬಂಧಪಟ್ಟಂತ. ಓಕೆ. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಲಿಗೆ, ವಿದ್ಯೆಗೆ ವಿನಯವೇ ಭೂಷಣವು, ಶಾಂತಿಗೆ ಸಹನೆಯೇ ಕಾರಣವು, ನೆಮ್ಮದಿ ಬಾಳಿನ ಸೂತ್ರವು, ನೆಮ್ಮದಿ ಬಾಳಿನ ಸೂತ್ರವು. ಬಹಳ ಸುಂದರವಾಗಿ ಹಾಡಿದ್ರಿ, ತಮ್ಮ ಕಂಠ ಕೂಡ ಸೊಗಸಾಗಿದೆ. ಬಹುಶಃ ಇದನ್ನ ಒಂದು ಜೊತೆಗೆ ಮುಂದುವರಿಸಿಕೊಂಡು ಹೋಗುವಂತ ಪ್ಲಾನಿಂಗ್ ಏನಾದ್ರೂ ಇದೆಯಾ? ಖಂಡಿತ ಇಲ್ಲ. ಆ ಒಂದು ಬೇಕಾದಂತ ಎಲ್ಲ ಅರ್ಹತೆ ಇದೆ ನಿಮಗೆ, ದಯವಿಟ್ಟು ಅದನ್ನ ಮುಂದುವರಿಸಿಕೊಂಡು ಹೋಗಿ ಅನ್ನುವಂಥದ್ದು ನಮ್ಮ ಒಂದು ವಿನಂತಿ ಕೂಡ. ಸೊ ಈಗಾಗಲೇ ಹೇಳಿದ್ರಿ ನೀವು ಮುಂದಿನ ವಿಚಾರ, ಈಗ ಸದ್ಯಕ್ಕೆ BEd ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಸೊ ಅದನ್ನ ಮುಗಿಸಿದ ಬಳಿಕ ಮುಂದಿನ ಯೋಜನೆಗಳು ಅಂದ್ರೆ ಬಹುಶಃ ನಿಮಗೆ ಅವಕಾಶಗಳಿದೆ, ಎಲ್ಲರ ಪ್ರೋತ್ಸಾಹ ಇದೆ, ಸಹಕಾರ ಇದೆ. ತಾವೇ ಹೇಳಿದ ಹಾಗೆ ನಿಮಗೆ ಮಾಡುವಂತಹ ಒಂದು ಅವಕಾಶ ಮುಕ್ತವಾಗಿದೆ ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ಚಿಂತನೆ ಮಾಡಿ ಹೇಳೋದಿದ್ರೆ, ಅಂದ್ರೆ ನಂಗೆ ಮೊದ್ಲಿಂದ ಕೂಡ ಟೀಚಿಂಗ್ ಇಷ್ಟ. ಲೈಕ್ ನಮ್ಮ ಪ್ರಕೃತಿ ಪ್ರೇಮವೂ ಹೌದು, ಅಂದ್ರೆ ಮಕ್ಕಳಿಗೆ ಒಂದು ಕಲಿಸ್ಬೇಕು ಅದೊಂದು ತುಂಬಾ ಇಷ್ಟ. ಟೀಚಿಂಗ್ ಫೀಲ್ಡ್ಗೆ ಖಂಡಿತ ಹೋಗ್ತೇನೆ ನಾನು BEd ಆದ್ಮೇಲೆ. ಅದಾದ್ಮೇಲೆ ನಮ್ದು ಕೆಲವೊಂದು ಜವಾಬ್ದಾರಿ ಇರ್ತದೆ, ಲೈಕ್ ಮನೆ ಅದು ಇದು ಅಂತ ಬರುವಾಗ ಲೈಕ್ ಒಂದು ಒಳ್ಳೆ ಹಂತಕ್ಕೆ ಇದಾದ್ಮೇಲೆ PhD ಒಂದು ಮಾಡ್ಬೇಕು. ಹೌದು, ಒಂದು PhD ಮಾಡ್ಬೇಕಂತ, ಅದು ಕೂಡ ಎಂಟಮಾಲಜಿ ಸೆಕ್ಷನ್ ಅಲ್ಲೇ ಮಾಡ್ಬೇಕಂತ ತುಂಬಾ ಆಸೆ ಉಂಟು. ಗೊತ್ತಿಲ್ಲ ದೇವರು ಹೇಗೆ ನಡೆಸ್ತಾರೆ ಹಾಗೆ. ಬಹುಶಃ ಇಷ್ಟರವರೆಗೆ ತಮ್ಮ ಸಾಧನೆಗೆ ಸಾಥನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಸಾಥ್ ದೊರೆಯುತ್ತೆ ಅನ್ನುವಂಥದ್ದು ಎಲ್ಲರ ಒಂದು ಹಾರೈಕೆಗಳು ಕೂಡ, ಅದು ಈಡೇರ್ಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ ಕೂಡ. ಸೊ ಬಹುಶಃ ನಾವು ಕಾರ್ಯಕ್ರಮವನ್ನ ಮುಗಿಸುವಂತ ಒಂದು ಹಂತಕ್ಕೆ ಬಂದಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ತಾವು ತಮ್ಮ ತಂದೆಯವರ ಜೊತೆ ಫೋನಲ್ಲಿ ಮಾತಾಡಿದ್ರಿ. ಅವರು ನಿಮ್ಮ ಬಗ್ಗೆ ಒಂದು ನಮಗೆ ವಿಡಿಯೋ ಮೂಲಕ ಒಂದು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಸೊ ಬಹುಶಃ ಅದು ತಮಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ಈಗ ನೋಡ್ಕೊಂಡು
ನನ್ನ ಮಗನಾದ ಹರ್ಷಿತ್ ಕುಮಾರನು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಾನೆ. ಸಣ್ಣ ವಯಸ್ಸಿನಿಂದಲೂ ವಿದ್ಯಾಭ್ಯಾಸದಲ್ಲಿ ತುಂಬಾ ಚುರುಕಾಗಿ ಓದು ಬರಹವನ್ನು ಕಲಿಯುತ್ತಿದ್ದಾನೆ. ಈಗ ಫಿಲೋಮಿನಾ ಕಾಲೇಜಿನಲ್ಲಿ ಓದಿ ಮತ್ತೆ ವಿವೇಕಾನಂದ ಕಾಲೇಜಿನಲ್ಲಿ ಓದಿ ಈಗ ಮಂಗಳೂರು ವಿಶ್ವವಿದ್ಯಾನಿಲಯ MSc ಪದವಿಯನ್ನು ಓದಿ ಅಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಓದಿ ಉತ್ತೀರ್ಣನಾಗಿ ಅವನಿಗೆ ಪ್ರಥಮ ರ್ಯಾಂಕ್ ಬಂದಿದೆ. ಈಗ 2 ಚಿನ್ನದ ಪದಕ ಮತ್ತು 2 ನಗದು ಬಹುಮಾನ ಸಮೇತ ಬಂದಿದ್ದು ನಮಗೆ ಬಹಳ ಖುಷಿಯಾಗಿದೆ. ನಮಗೂ ಹಾಗೂ ನಮ್ಮ ಫ್ಯಾಮಿಲಿಗೂ ತುಂಬ ಖುಷಿಯಾದಂಥ ವಿಷಯ. ಇನ್ನು ಮುಂದೆಯೂ ಅವನು ಇನ್ನು B.Ed ಮಾಡ್ತಾ ಇದ್ದಾನೆ. ಇನ್ನು ಮುಂದೆಯೂ ಅವನು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿ ಅವನು ಮುಂದಿನ ಜೀವನದಲ್ಲಿ ಒಂದು ಒಳ್ಳೆಯ ಉದ್ಯೋಗವನ್ನು ಅವನಿಗೆ ದೇವರು ಸೃಷ್ಟಿ ಮಾಡಿ ಮುಂದಿನ ಜೀವನವನ್ನು ಒಳ್ಳೆಯ ಜೀವನವನ್ನು ಮಾಡಿ ಒಳ್ಳೆಯ ಉದ್ಯೋಗವನ್ನು ಪಡೆದು ಅವನು ಉತ್ತೀರ್ಣನಾಗಿ ಮುಂದೆ ಅವನು ಯಶಸ್ವಿಯಾಗಲಿ, ಅವನ ಜೀವನವನ್ನು ಪಾವನವಾಗಲಿ, ಅವನಿಗೆ ದೇವರುಗಳು ಒಳ್ಳೆಯದು ಮಾಡಲಿ ಅಂತ ನಮ್ಮ ತಂದೆ ತಾಯಿಯ ಹಾರೈಕೆ, ನಮ್ಮ ಕುಟುಂಬಸ್ಥರ ಹಾರೈಕೆ, ನಮ್ಮೆಲ್ಲರ ಶುಭ ಹಾರೈಕೆಗಳು ಅವನಿಗೆ ಸದಾ ಇರುತ್ತದೆ. ಓಕೆ, ಇದು ತಮ್ಮ ತಂದೆಯವರು ಹೇಳಿದಂತಹ ಮಾತುಗಳು. ಬಹುಶಃ ತಮ್ಮ ಸಾಧನೆಗೆ ಅವರು ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ತಾವು ಇನ್ನಷ್ಟು ಸಾಧನೆಯನ್ನ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಇಚ್ಛೆ ಕೂಡ. ಸೊ ನಾನು ಕೊನೆಯದಾಗಿ ನಿಮ್ಮ ಹತ್ರ ಒಂದು ಕರೆಯನ್ನ ಕೊಡಿ ಅಥವಾ ಒಂದು ಸಂದೇಶವನ್ನ ಕೊಡಿ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ನಾವು ಗಮನಿಸಿದ್ರೆ ಯುವ ಜನತೆಗೆ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅನ್ನುವಂತ ಒಂದು ಮಾತುಗಳು, ಜೊತೆಗೆ ಈ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಾಳಜಿಯ ಜೊತೆಗಿನ ಒಂದು ಆ ಸಂಬಂಧ ಏನಿದೆ ಅದು ಕಡಿದು ಹೋಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಇದೆ ಅನ್ನುವಂಥದ್ದು. ಸೊ ಬಹುಶಃ ತಾವು ಆ ಎರಡೂ ನೆಲೆಯಲ್ಲಿ ಒಂದು ಆಸಕ್ತಿಯನ್ನ ಉಳ್ಳವರಾಗಿ ಬಹುಶಃ ವಿಜ್ಞಾನ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡಿದಿರಿ. ಈಗ ಸಣ್ಣ ಹೇಳುವಂಥದ್ದು ಈ ವಿಚಾರಗಳನ್ನು ಸೇರಿಸಿಕೊಂಡು ಇಟ್ಟುಕೊಂಡು ಹೇಳುವಂಥದ್ದು ಇದ್ರೆ ತಮ್ಮ ಒಂದು ಕರೆ ಯುವ ಜನತೆಗೆ. ಆದರೆ ಅದಕ್ಕಿಂತ ಮೊದಲು ಕಾಲರ್ ಇದ್ದಾರೆ, ಒಂದು ಕೊನೆಯ ಕಾಲರ್ ಜೊತೆ ಮಾತಾಡಿಕೊಳ್ಳೋಣ. ಹಲೋ ಹಲೋ, ನಮಸ್ತೆ ರಾಕೇಶ್ ಅವರು. ಹೌದು ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ರಾಕೇಶ್ ಅವರೇ? ಕೂರೇನು ಅಂತ ಸಂತೆಯಲ್ಲಿ ಮನೆ ಪಕ್ಕದಿಂದನಿ. ಓಕೆ, ಮನೆಯ ಪಕ್ಕದವರು, ನೆರೆಮನೆಯವರು. ಎಸ್, ಹೇಳಿ ರಾಕೇಶ್ ಅವರೇ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಹರ್ಷಿತ್ ಕುಮಾರ್ ಅವರ ಸಾಧನೆ? ನಮಗೆ ತುಂಬಾ ಖುಷಿಯಾಗಿದೆ ಸರ್. ನಾನು ನಿಮ್ ಚಾನಲ್ ಮೂಲಕ ಇವರಿಗೆ ಅಭಿನಂದನೆ ಹೇಳ್ತೀನಿ ಸರ್. ಥ್ಯಾಂಕ್ ಯು ರಾಕೇಶ್ ಅಣ್ಣ. ಅವ್ನು ಇನ್ನು ಸಮಾಜದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ನೀನು. ಖಂಡಿತ. ಇಲ್ಲಿ ನಮ್ಮ ದೇವರುಗಳ ಆಶೀರ್ವಾದ ಯಾವತ್ತೂ ಇರ್ಲಿ ಸರ್. ಇವರು ನನ್ನ ಅತ್ತೆ ಮಗ, ಅಂದ್ರೆ ಅಕ್ಕನ ಮಗ. ಹಾಗೆ ನಂಗೆ ತುಂಬಾ ಆತ್ಮೀಯರು. ಪ್ರತಿಯೊಂದು ಹಂತದಲ್ಲಿ ಕೂಡ ನಂಗೆ ಬೆಂಬಲವಾಗಿ ನಿಂತಿದ್ದಾರೆ. ಇವರಾಗಿರ್ಬೋದು, ಇನ್ನು ತುಂಬಾ ಜನ ಇದ್ದಾರೆ. ಹೆಸರು ಹೇಳ್ಬೇಕಂತ ಹೇಳಿದ್ರೆ ರಾಕೇಶ್, ಅರುಣನ್ನ, ಮತ್ತೆ ಯತೀಶ, ಹರೀಶ, ಇವರೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಹೇಗೆ ಹೇಳುದು, ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಕೂಡ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅವರಿಗೆ ಸಹ ನಾನು ಥ್ಯಾಂಕ್ ಯು ಅಂತ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ರಾಕೇಶ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ತಮಗೆ ತಮ್ಮ ಸಾಧನೆ ಈಗ ಮೊದಲ ಹೆಜ್ಜೆ, ಇನ್ನೂ ಮುಂದಕ್ಕೆ ಮಾಡುವಂಥದ್ದು ಬಹಳಷ್ಟಿದೆ ಅನ್ನುವಂಥದ್ದು. ಸೊ ತಮ್ಮ ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ತಮ್ಮ ಒಂದು ಕೊನೆಯದಾಗಿ ಏನು ಹೇಳ್ತೀರಿ ಅನ್ನುವಂಥದ್ದು? ಅಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಫಸ್ಟೇ ಹೇಳಿದ್ದೇನೆ, ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ. ಅಂದ್ರೆ ನಾನು ಮಾಡಿರುವಂತ ಒಂದು ಸಣ್ಣ ಒಂದು ಸಾಧನೆಯನ್ನ ಗುರುತಿಸಿದಿರಿ, ಅದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಧನ್ಯವಾದ. ಅಂದ್ರೆ ಇದು ನಮಗೆ ಇನ್ನೂ ಒಳ್ಳೆ ಕಾರ್ಯ ಮಾಡಲಿಕ್ಕೆ ಇಂಪ್ರೂವ್ ಆಗ್ತದೆ. ಅಂದರೆ ಸ್ಟೂಡೆಂಟ್ಸಿಗೆ ಏನು ಹೇಳ್ಬೋದು ಅಂತ ಹೇಳಿದರೆ, ಗೊತ್ತಿಲ್ಲ ಎಷ್ಟು ಆಪ್ಟ್ ಅಂತ, ಒಂದು ಲಿಟ್ರೇಟ್ ಅಥವಾ ಅಕ್ಷರಸ್ಥರು ಮತ್ತು ವಿದ್ಯಾವಂತರು ಅಂದರೆ ನಾಲೆಜನ್ನು ಹೊಂದಿರುವಂಥದ್ದಕ್ಕೆ ತುಂಬ ವ್ಯತ್ಯಾಸ ಇದೆ. ಅಂದರೆ ನಾವು ಕಲ್ತ ಕೂಡಲೇ ನಾವು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಲಿಟ್ರೇಟ್ ಅಥವಾ ಅಕ್ಷರಸ್ಥರಂತ ಹೇಳ್ಬೋದು ಅಷ್ಟೇ. ನಾವು ನೋಡಿರ್ತೇವೆ ಎಷ್ಟೋ ಅಕ್ಷರಸ್ಥರೇ ಅನಾಗರಿಕರ ಹಾಗೆ ವರ್ತಿಸ್ತಾರೆ. ಸೊ ನಾನು ಸ್ಟೂಡೆಂಟ್ಸಿಗೆ ಏನು ಹೇಳ್ತೇನೆ ಅಂತ ಹೇಳಿದರೆ, ನಾವು ಫಸ್ಟಿಗೆ ನಮ್ಮಲ್ಲಿರುವಂತಹ ನಾಗರಿಕ ಮೌಲ್ಯವನ್ನು ಹೆಚ್ಚಿಸೋಣ. ಅಂದ್ರೆ ಏನೆಲ್ಲ ಆಗ್ತಾ ಉಂಟು ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ, ಹಿರಿಯರಿಗೆ ಗೌರವಿಸೋಣ, ಹಾಗೆ ನಮ್ಮ ರಾಷ್ಟ್ರದ ಮೇಲೆ ಭಕ್ತಿಯನ್ನ ಇದು ಮಾಡೋಣ. ನಮ್ಮ ರಾಷ್ಟ್ರ ಸುಭಿಕ್ಷೆ ಇದ್ರೆ ಮಾತ್ರ ನಾವು ಇಲ್ಲಿ ಕರೆಕ್ಟ್ ಆಗಿ ಒಂದು ಊಟ ಮಾಡಿ ಮಲಗುವಂತ ಸ್ಥಿತಿ ಬಂದಿರ್ತದೆ. ವಸತಿ, ಆಹಾರ ಮತ್ತು ನೀರು ಎಷ್ಟು ಮುಖ್ಯವೋ ಅದೇ ರೀತಿ
ನಾವು ವಿದ್ಯಾವಂತರಾಗೋದು ಕೂಡ ಅಷ್ಟೇ ಮುಖ್ಯ. ವಿದ್ಯಾವಂತರು ಇನ್ ದ ಸೆನ್ಸ್ ಜಸ್ಟ್ ಪುಸ್ತಕದ ನಾಲೆಜ್ ಅಲ್ಲ, ಅಕ್ಷರ ಜ್ಞಾನ ಅಲ್ಲ, ಎಲ್ಲಾ ರೀತಿಯಲ್ಲೂ. ಅಕ್ಷರ ಜ್ಞಾನ ಇಲ್ಲದವರು ಕೂಡ ತುಂಬಾ ವಿದ್ಯಾವಂತರಾಗಿದ್ದಾರೆ, ತುಂಬಾ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ನಮ್ಮ ಹೆತ್ತವರೇ, ಬೇರೆ ಯಾರು ಬೇಡ, ಎಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಸೊ ವಿಜ್ಞಾನ ಕ್ಷೇತ್ರಕ್ಕೆ ನೀವು ಇಂಟ್ರೆಸ್ಟ್ ಇಂದ ಬನ್ನಿ. ಯಾರೋ ಹೇಳಿದ್ರಂತ ವಿಜ್ಞಾನ ಕ್ಷೇತ್ರ ಒತ್ತಾಯಕ್ಕೆ ಬರಲೇಬೇಡಿ. ಯಾವ ಫೀಲ್ಡ್ ಆಗಿದೆ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಫ್ಯಾಷನ್ ಡಿಸೈನಿಂಗ್ ಅದೊಂದು ಕರೆಂಟ್ ಟ್ರೆಂಡಿಂಗ್ ಟಾಪಿಕ್. ಜರ್ನಲಿಸಮ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅನಿಮೇಷನ್ ಕೋರ್ಸಸ್ ಆಗಿರ್ಬೋದು. ಇದೆಲ್ಲ ನಮಗೆ ಸಣ್ಣ ಇರುವಾಗಲೇ ಇಂಟ್ರೆಸ್ಟ್ ಹುಟ್ಟುತ್ತದೆ. ಸೊ ಅದಕ್ಕೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಪೇರೆಂಟ್ಸ್ ಕೂಡ ಹಾಗೆ, ಎಲ್ಲರೂ ಎಜುಕೇಟೆಡ್ ಇದ್ದೀರಾ, ನಿಮ್ಮ ಮಕ್ಕಳ ಯಾವುದು ಅವರಿಗೆ ಇಂಟ್ರೆಸ್ಟ್ ಇದೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಮತ್ತೆ ವಿಜ್ಞಾನ ಕ್ಷೇತ್ರದಲ್ಲಿ ಅಷ್ಟು ಇಂಟ್ರೆಸ್ಟ್ ಇದ್ರೆ ಆ ವಿಜ್ಞಾನ ಕ್ಷೇತ್ರದಲ್ಲಿ ಏನೆಲ್ಲ ಮಾಡ್ಬೋದು ಇದನ್ನೆಲ್ಲ ಫಸ್ಟಿಗೆ ನೀವು ಒಂದು ಇದು ಮಾಡಿ, ನಿಮಗೆ ಏನ್ ಮಾಡ್ಬೋದು, ನೀವೇ ಏನಾಗ್ತೀರಾ, ಆ ಒಂದು ಧ್ಯೇಯ ನಿಮ್ಮಲ್ಲಿದ್ರೆ ಖಂಡಿತ ನೀವು ಸಾಧಿಸ್ಬೋದು. ಇಂಥ ಸಾಧನೆ ಅಲ್ಲ, ಇದಕ್ಕಿಂತ ರಾಷ್ಟ್ರ ಮಟ್ಟದಲ್ಲಿ ಕೂಡ ದೊಡ್ಡ ಸಾಧನೆ ಮಾಡ್ಬೋದು. ರ್ಯಾಂಕ್ ಬರೋದು ದೊಡ್ಡ ವಿಷಯ ಅಲ್ಲ. ರ್ಯಾಂಕ್ ನನಗೆ ಮಾತ್ರ ಅಲ್ಲ, ಮೊನ್ನೆ ಯೂನಿವರ್ಸಿಟಿಯಲ್ಲಿ 169 ಮಂದಿಗೆ ರ್ಯಾಂಕ್ ಬಂದಿದೆ ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ. ಸೊ ರ್ಯಾಂಕ್ ಒಂದು ವಿಷಯವೇ ಅಲ್ಲ. ವಿಜ್ಞಾನ ಇದು ಮಾಡಿ ನಂಗೆ ರ್ಯಾಂಕ್ ಬರ್ಬೇಕಂತ ಅದೊಂದು ವಿಷಯ ಅಲ್ಲ. ಸಮಾಜಕ್ಕೆ ನಾವು ಯಾವ ರೀತಿ ಇರ್ತೇವೆ, ಸಮಾಜದಲ್ಲಿ ನಮ್ಮನ್ನು ನಾವು ಹೇಗೆ ಗುರುತಿಸ್ತೇವೆ. ಇನ್ನೊಬ್ರು ನೀವು ಯಾರೋ ಮಾತಾಡುವಾಗ ನೀವು ಯಾರಂತಲೇ ಗೊತ್ತಿಲ್ಲ, ಸಮಾಜದಲ್ಲಿ ಏನ್ ಹೇಳ್ತೇವೆ, ಒಂದು 4 ಜನಕ್ಕೆ ಆದ್ರೂ ಉಪಕಾರ ಮಾಡ್ಬೇಕು, ಉಪಕಾರ ಮಾಡೋದಿದ್ರು ಉಪದ್ರ ಮಾಡಬಾರ್ದು ಅಂತ. ಸೊ ಅದಕ್ಕೆ ನಾವು ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಮಾರ್ಗ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಮಾದರಿಯಾಗಿ ಬದುಕೋಣ. ಅಂದ್ರೆ ಸಮಾಜ ಘಾತುಕ ಶಕ್ತಿಗಳನ್ನ ದೂರವಿರಿಸೋಣ, ರಾಷ್ಟ್ರವನ್ನು ಉದ್ಧರಿಸೋಣ, ರಾಷ್ಟ್ರಭಕ್ತಿಯನ್ನು ಬೆಳೆಸೋಣ ಅಂತ ಹೇಳ್ತೇನೆ. ಓಕೆ, ಬಹಳ ಸೊಗಸಾಗಿ ಅಥವಾ ಏನಾಗೋ ಅವಶ್ಯಕತೆ ಇದೆಯೋ ಅದನ್ನ ಒಂದು ಎಲ್ಲರಿಗೂ ತಲುಪುವ ಹಾಗೆ ಹೇಳಿದ್ರಿ. ಬಹುಶಃ ತಮ್ಮ ಸಾಧನೆ ಅಂದ್ರೆ ಬಹುಶಃ ತಾವು ಅದನ್ನ ಸಾಧನೆ ಅಂತ ಪರಿಗಣಿಸದೇ ಇದ್ರೂ ನೋಡುವಂಥವರಿಗೆ ಅದು ಸಾಧನೆ, ಅಥವಾ ಅದು ಮುಂದಕ್ಕೆ ಬರುವಂಥವರಿಗೆ ಅದು ಪ್ರೇರಣೆ ಕೂಡ ಹೌದು. ಇದು ಇದೇ ರೀತಿ ಮುಂದುವರಿಯಲಿ. ತಮ್ಮ ಮೇಲೆ ನಿರೀಕ್ಷೆಗಳು ಕೂಡ ಹಲವಷ್ಟಿದೆ. ಈಗಾಗಲೇ ತಮ್ಮ ಪೋಷಕರು ಜೊತೆಗೆ ತಮ್ಮ ಬಂಧು ಮಿತ್ರರು, ಸ್ನೇಹಿತರು ಎಲ್ಲವೂ ಕೂಡ ಹೇಳಿದ್ದನ್ನ ನಾವು ಕೇಳಿದ್ದೇವೆ. ಸೊ ಆ ಸಾಧನೆ ಮುಂದುವರಿಯಲಿ. ಆ ಮೂಲಕ ಒಂದು ವಿಚಾರವನ್ನು ನಾವು ಇಲ್ಲಿ ವಿಶೇಷವಾಗಿ ಹೇಳಲೇಬೇಕು. ಈಗಾಗಲೇ ಹೇಳಿದ ಹಾಗೆ ವಿದ್ಯಾವಂತರು, ಬುದ್ಧಿವಂತರು ವ್ಯತ್ಯಾಸ ಇದೆ. ಅದರ ಜೊತೆಗೆ ಈ ಪರಿಸರದ ಬಗ್ಗೆ, ಪ್ರಕೃತಿಯ ಬಗ್ಗೆ ಕಾಳಜಿಯನ್ನ ಇರಿಸಿಕೊಂಡು ಸಾಧನೆಯನ್ನ ಮಾಡುವಂಥವರ ಅವಶ್ಯಕತೆ ನಮಗೆ ಬಹಳಷ್ಟಿದೆ. ಬಹುಶಃ ತಮ್ಮಲ್ಲಿ ಅದು ಈಗಾಗಲೇ ಬೆಳೆದು ಬಂದಿದೆ, ಅದು ಇನ್ನಷ್ಟು ಮುಂದುವರಿಲಿ. ಆ ಮೂಲಕ ತಾವು ಎಂಟಮಾಲಜಿ ಅಂದ್ರೆ ಕೀಟಶಾಸ್ತ್ರದಲ್ಲಿ PhD ಅನ್ನ ಮಾಡೋದಕ್ಕೆ ಇಚ್ಛಪಟ್ಟಿದ್ದೀರಿ. ಆ ಕನಸು ಕೂಡ ಈಡೇರ್ಲಿ ಅನ್ನುವಂಥದ್ದು ನಮ್ಮ ಸುದ್ದಿಯ ಹಾರೈಕೆ. ಧನ್ಯವಾದಗಳು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಪಯುಕ್ತವಾದ ಮಾಹಿತಿಗಳನ್ನು ಹಂಚಿಕೊಂಡದಕ್ಕಾಗಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತೇವೆ. ವೀಕ್ಷಕರೇ, ಇದು ಸುದ್ದಿ ಟ್ಯಾಲೆಂಟ್ ಕಾರ್ನರ್ನ ಇವತ್ತಿನ ಒಂದು ವಿಶೇಷವಾದ ಸಂಚಿಕೆ. ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಸಾಧಕರ ಜೊತೆಗೆ ಅವರ ವಿಚಾರಗಳನ್ನ, ಅವರ ಮಾಹಿತಿಗಳನ್ನ ಇಟ್ಟುಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.